ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ सहगणा ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಕೃಷ್ಣ ಮಾತಾಜಿ. ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವ ಎರಡನೇ ಹಂತದ ಭಗವದ್ಗೀತಾ ತರಗತಿಗೆ ಸ್ವಾಗತ. ಇಂದು 10ನೇ ಅಧ್ಯಾಯದ 2ನೇ ಭಾಗವನ್ನು ನಾವು ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇವತ್ತು ಅಧ್ಯಾಯ 10 ವಿಭೂತಿ ಯೋಗ. ನಿನ್ನೆ ನಾವು ವಿಭೂತಿ ಯೋಗ ಅದರಲ್ಲಿ 18 ಶ್ಲೋಕಗಳನ್ನ ನೋಡಿದ್ದೇವೆ. ವಿಭೂತಿ ಯೋಗ, ವಿಭೂತಿ ಅಂದ್ರೇನು? ಭಗವಂತನ ಐಶ್ವರ್ಯಗಳು. ಅವನ ವಿಭೂತಿಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಏನಾಗತ್ತೆ? ನಮಗೆ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಸುಲಭ ಆಗತ್ತೆ. ಇದನ್ನು ಕೂಡ ನಾವು ತಿಳ್ಕೊಂಡ್ವಿ. ಆಮೇಲೆ ಚತುಶ್ಲೋಕಿ ಭಗವದ್ಗೀತೆ ಅಂದರೆ 8, 9, 10, 11ನೇ ಶ್ಲೋಕಗಳನ್ನ 10ನೇ ಅಧ್ಯಾಯದ ಈ ಶ್ಲೋಕಗಳನ್ನ ಚತುಶ್ಲೋಕಿ ಭಗವದ್ಗೀತಾ ಎಂದು ಕರೆಯಲಾಗುತ್ತೆ. ಇದರಲ್ಲಿ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಮತ್ತು ಪ್ರಯೋಜನ ಜ್ಞಾನ, ಇದನ್ನ ಭಗವಂತನಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ಏನೋ, ಭಗವಂತನ ಸಂಬಂಧವನ್ನು ಮಾತಾಜಿ ಬರ್ಕತ್ತೇನೆ ಒಂಚೂರು ಹೇಳಿ ಅದನ್ನ. ಹರೇ ಕೃಷ್ಣ. ಚತುರ್ವೇದಿ ಶ್ಲೋಕದ ಇದನ್ನ 3 ಹೇಳಿದ್ರಲ್ಲ, ಬರ್ಕತ್ತೇನೆ ಹೇಳಿ ಹಿಂದೆ. ಚತುಶ್ಲೋಕಿ ಭಗವದ್ಗೀತಾ 8, 9, 10 ಮತ್ತು 11ನೇ ಶ್ಲೋಕಗಳು 10ನೇ ಅಧ್ಯಾಯದ್ದು. ಆಯ್ತು, ಅದ್ರದ್ದು ಏನೋ ಬೇರೆ ಮುಂದೆ ಹೇಳಿದ್ರಲ್ಲ ಅದು 8ನೇ ಶ್ಲೋಕ ಭಗವಂತನಿಗೆ ನಮ್ಗೆ ಇರ್ತಕ್ಕಂಥ ಸಂಬಂಧ ಜ್ಞಾನವನ್ನು ತಿಳಿಸುತ್ತದೆ. ಮತ್ತೆ 9ನೇ ಶ್ಲೋಕ ಅದು ಅಭಿಧೇಯ ಜ್ಞಾನ, ಭಗವಂತನಿಗೆ ಮತ್ತು ನಮಗೆ ಇರ್ತಕ್ಕಂತಹ ಸಂಬಂಧವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಅದು ಅಭಿಧೇಯ ಜ್ಞಾನ, ಭಕ್ತಿಯನ್ನು ತಿಳಿಸುತ್ತದೆ. ಮತ್ತೆ 10 ಮತ್ತು 11ನೇ ಶ್ಲೋಕಗಳು ಪ್ರಯೋಜನ ಜ್ಞಾನ, ನಮಗೆ ಹೇಗೆ ಆ ಭಗವದ್ಗೀತೆಯ ಈ ಒಂದು ಭಗವಂತನ ಜೊತೆ ನಾವು ಸಂಬಂಧ ಮಾಡಿದಾಗ ನಮಗೇನು ಪ್ರಯೋಜನ, ಇದನ್ನು ತಿಳಿಸುತ್ತೆ.
ಹಾಗಾಗಿ ಇದು ಇಡೀ ಭಗವದ್ಗೀತೆಯ ಸಾರವೇ ಆಗಿದೆ. ಆಮೇಲೆ ಈ ಒಂದು 8, 9, 10, 11 ಚತುಶ್ಲೋಕಿ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನ ಏನು ಪ್ರತಿಕ್ರಿಯೆ ಮಾಡ್ತಾನೆ? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಅಂತ ಹೇಳಿದನು. ನೀನು ಪರಂ ಬ್ರಹ್ಮ ನೀನು. ಆಮೇಲೆ ಹೇಳ್ತಾನೆ ಮುಂದುವರೆದು, ಭೂತ ಭಾವನ ಭೂತೇಶ ನೀನು ದೇವದೇವ, ನೀನು ಜಗತ್ಪತಿ. ಹೀಗೆ ಭಗವಂತನನ್ನು ಅವನು ದೇವೋತ್ತಮ ಪರಮಪುರುಷ ಅಂತ ಒಪ್ಕೊಳ್ತಾನೆ. ಮತ್ತು ಪ್ರಾರ್ಥನೆ ಮಾಡ್ತಾನೆ. ಏನಂತ ಹೇಳ್ತಾನೆ? ನಿನ್ನ ಎಲ್ಲ ವಿಭೂತಿಗಳನ್ನು ನನಗೆ ತಿಳಿಸ್ಕೊಡು ಅಂತ ಹೇಳ್ತಾನೆ. ಅರ್ಜುನ ಶುದ್ಧ ಭಕ್ತ, ಆದರೆ ಅವನು ನಮ್ಮಂತಹ ಸಾಮಾನ್ಯ ಜನರಿಗಾಗಿ ಇದನ್ನು ಕೇಳ್ತಾ ಇದ್ದಾನೆ. ಆಮೇಲೆ ಭಗವಂತನ ವಿಭೂತಿಗಳು ಅನಂತ ವಿಭೂತಿಗಳು ಹೇಗೆ ಕೇಳಿದರೆ, ಶೇಷಶಯನ, ಅವನು ಆ ಶೇಷಶಾಹಿಯಾಗಿ ಭಗವಂತ ಅಲ್ಲಿ ಮಲಗಿದ್ದಾನೆ. ಅನಂತನಾಗ ಅಂದರೆ ಶೇಷಶಾಹಿ. ಆ ಶೇಷಶಾಹಿ ಅನಂತನಾಗ ತನ್ನ ಸಾವಿರಾರು ನಾಲ್ಗೆಯಿಂದ ಅನಂತ ಕಾಲದಿಂದ ಭಗವಂತನ ಗುಣಗಾನ, ಅವನ ವಿಭೂತಿಗಳನ್ನು ಹೇಳ್ತಾ ಗುಣಗಾನ ಮಾಡ್ತಾ ಇದ್ದಾನೆ. ಆದರೆ ಆ ಭಗವಂತನ ವಿಭೂತಿಗಳನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಆ ವಿಭೂತಿಗಳು, ಅಷ್ಟೊಂದು ಭಗವಂತನ ಮಹಿಮೆಗಳು. ಹಾಗಾಗಿ ನಮಗೆ ಅದನ್ನು ಎಷ್ಟು ತಿಳ್ಕೊಳ್ಳಿಕ್ಕೆ ಶಕ್ತಿ ಆಗತ್ತೆ, ಭಗವಂತ ಎಷ್ಟು ಕೊಡ್ತಾನೆ, ಅಷ್ಟರಿಂದ ನಾವು ಆ ಭಗವಂತನ ವಿಭೂತಿಗಳನ್ನು ಅರ್ಥ ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನು ಮುಂದುವರಿಸೋಣ. ಶ್ಲೋಕ 19. ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮವಿಭೂತಯಃ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ದೇವೋತ್ತಮ ಪರಮಪುರುಷನು ಹೀಗೆಂದನು. ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈಗ ಪ್ರಭುಪಾದರು ಏನು ಹೇಳ್ತಾರೆ ನೋಡೋಣ. ಭಗವಂತನ ಆ ಒಂದು ವಿಭೂತಿಗಳನ್ನು, ಆ ಕೃಷ್ಣನ ಅವನ ಸಿರಿಗಳ ಹಿರಿಮೆಯನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ನಮ್ಮ ಇಂದ್ರಿಯಗಳು ತುಂಬ ಮಿತಿ, ನಮ್ಮ ಇಂದ್ರಿಯಗಳಿಗೆ ಲಿಮಿಟೇಷನ್ಸ್ ಇದೆ. ಯಾಕೆಂದರೆ ನಾವು ಈ ಒಂದು ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಆಗಿರುತ್ತೆ, ಭೌತಿಕ ಇಂದ್ರಿಯಗಳು. ಹಾಗಾಗಿ ನಮಗೆ ತುಂಬ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವು ಈ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಅವು ಅವಕಾಶ ಕೊಡೋದಿಲ್ಲ. ಆದರೂ ಕೂಡ ಕೃಷ್ಣನ ವಿಷಯ ಅಂತಂದರೆ ಅದಷ್ಟೊಂದು ರೀತಿ ತುಂಬ ಸವಿ, ಅದಕ್ಕೆ ಅಮೃತದಂತೆ ಕಾಣುತ್ತೆ. ಭಕ್ತರು ಅದನ್ನು ಸವಿತಾರೆ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ ಭಗವಂತನ ಆ ಒಂದು ಮಹಿಮೆಗಳು, ಸಿರಿಗಳು ಅನಂತ. ಅದನ್ನು ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಆ ಭಗವಂತ ಈ ಭಗವದ್ಗೀತೆಯನ್ನು ಸಾರಿದ್ದು ಯುದ್ಧ ಭೂಮಿಯಲ್ಲಿ. ಇನ್ನೇನು ಯುದ್ಧ ಪ್ರಾರಂಭ ಆಗ್ತಾ ಇದೆ, ಇನ್ನೇನು ಈಗಾಗಲೇ ಯುದ್ಧವನ್ನು ಇದಾಗೋಗಿದೆ, ಯುದ್ಧದ ರಣಕಾಳೆ ಊದಿ ಆಗೋಗಿದೆ. ಅದಕ್ಕೆ ಇನ್ನೇನು ಪ್ರಾರಂಭ ಆಗಲಿಕ್ಕೆ ಇದೆ ಯುದ್ಧ. ಆ ಸಮಯದಲ್ಲಿ ಈ ಭಗವದ್ಗೀತೆಯನ್ನು ಹೇಳಿದ್ರಿಂದ ಇನ್ನು ಆ ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ, ನಾನು ಪ್ರಾಧಾನ್ಯತಃ ತುಂಬ ಮುಖ್ಯವಾದ ವಿಭೂತಿಗಳನ್ನ ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದನ್ನು ಭಗವಂತನ ಈ ವಿಭೂತಿ, ಅಸಾಧಾರಣವಾದ ಶಕ್ತಿ, ಆ ಮಹಿಮೆಗಳು, ಅದನ್ನು ನಿರಾಕಾರವಾದಿ ಅಥವಾ ದೇವತೆಗಳು, ಬಹುದೇವತಾವಾದಿಗಳು, ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವರು, ನಿರಾಕಾರವಾದಿಗಳು, ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೇವಲ ಭಕ್ತರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರಿದ್ದಾರೆ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯ ನೇರವಾಗಿ ಏನನ್ನು ಕಾಣಬಹುದೋ ಅದನ್ನು ಇಲ್ಲಿ ಕೃಷ್ಣ ವರ್ಣಿಸ್ತಾ ಇದ್ದಾನೆ. ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದು ಆ ಭಗವಂತನ ವಿಭೂತಿಯನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಶ್ಲೋಕ 20ಕ್ಕೆ ಹೋಗೋಣ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂ ಚ
ಭೂತಾನಾಂ ಅಂತ ಏವ ಚ. ಅಲ್ವಾ? ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ, ಈ ಒಂದು ಮೊಟ್ಟ ಮೊದಲನೆಯ ವಿಭೂತಿ ಏನ್ ತಿಳಿಸ್ತಾ ಇದ್ದಾರೆ ಭಗವಂತ, ಅವನು ಸರ್ವವ್ಯಾಪಿ. ಭಗವಂತನನ್ನ ಎಲ್ಲ ಕಡೆ ಭಗವಂತ ನೆಲೆಸಿದ್ದಾನೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಈ ಭಗವಂತ ಪರಮಾತ್ಮ ಸ್ವರೂಪಿಯಾಗಿ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಇದನ್ನ ಕೂಡ ನಾವು ತಿಳ್ಕೊಂಡಿದ್ದೇವೆ. ಈ ಭಗವಂತನ ಒಂದು ಭಗವಂತನ ಅವತಾರಗಳು ಅನೇಕ ಅವತಾರಗಳು, ಅನಂತ ಅವತಾರಗಳು ಭಗವಂತ. ಅದರಲ್ಲಿ ಮುಖ್ಯವಾಗಿ ನಮಗೆ ತಿಳಬೇಕಾಗಿದ್ದು 6 ರೀತಿಯ ಅವತಾರಗಳಿವೆ ಭಗವಂತನದು. ಅದನ್ನ ಇನ್ನು ಭಾಗವತಮಲ್ಲಿ 22 ಅವತಾರಗಳನ್ನ ಪಟ್ಟಿ ಮಾಡ್ತಾರೆ. ಆದರೆ ಈ 6 ರೀತಿಯ ಅವತಾರಗಳಲ್ಲಿ ನಮಗೆ ಗೊತ್ತಿದೆ. ಅಂದರೆ ಗುಣಾವತಾರ, ಆಮೇಲೆ ಯುಗಾವತಾರ, ಲೀಲಾವತಾರ, ಮನ್ವಂತರ ಅವತಾರ, ಶಕ್ತ್ಯಾವೇಶ ಅವತಾರ. ಹಾಗೆ ಇಲ್ಲಿ ನಮಗೆ ತಿಳ್ಕೊಳ್ಬೇಕು ಈ ಪುರುಷಾವತಾರದಲ್ಲಿ 3 ಪುರುಷಾವತಾರಗಳು ಬರುತ್ತೆ. ಈ ಪುರುಷಾವತಾರಗಳು ಬಂದಿರೋದು ಒಂದು ಭೌತಿಕ ಸೃಷ್ಟಿಯನ್ನ ಮಾಡಲಿಕ್ಕೆ ಮತ್ತು ಆ ಸೃಷ್ಟಿಯನ್ನ ಇದನ್ನ ಸ್ಥಿತಿ ಅದನ್ನ ಮತ್ತೆ ಮಾಡಲಿಕ್ಕೆ ಈ ಪುರುಷಾವತಾರಗಳು. ಈ ಪುರುಷಾವತಾರಗಳ ಬಗ್ಗೆ ನಾವೀಗ ನೋಡೋಣ, ಹೇಗೆ ಭಗವಂತ ಪರಮಾತ್ಮನಾಗಿ ಎಲ್ಲೆಡೆ ನೆಲೆಸಿದ್ದಾನೆ ಅಂತ. ಈಗ ಕೃಷ್ಣನಿಂದ ಬಲರಾಮನಿಂದ ಆಮೇಲೆ ಸಂಕರ್ಷಣನಿಂದ ನಾರಾಯಣನಿಂದ ಮತ್ತೆ ಮಹಾಸಂಕರ್ಷಣ. ಈ ಮಹಾಸಂಕರ್ಷಣದಿಂದ ಈ 3 ಅದರಲ್ಲಿ ಮುಖ್ಯವಾಗಿ ಮೊದಲು ಬರ್ತಕ್ಕಂಥದ್ದು ಕಾರಣೋದಕಶಾಹಿ ವಿಷ್ಣು ಅವ್ರು ಬರುತ್ತಾರೆ. ಈ ಕಾರಣೋದಕಶಾಹಿ ವಿಷ್ಣು, ಅದಕ್ಕೆ ಇಲ್ಲಿ ಕಾರಣೋದಕಶಾಹಿ ವಿಷ್ಣು, ಆಮೇಲೆ ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ವಿಸ್ತಾರ ಹೊಂದುತ್ತಾರೆ. ಆಮೇಲೆ ಕ್ಷೀರೋದಕಶಾಹಿ ವಿಷ್ಣು. ಅದಕ್ಕೆ ಇಲ್ಲಿ ಹೇಳ್ತಾರೆ ವಿಷ್ಣುಸ್ತು 3 ರೂಪಾಣಿ ಪುರುಷಾಖ್ಯಾನಿ ಅಥೋ ವಿದುಹು. ಸೊ ಹಾಗಾಗಿ ಈ ಭೌತಿಕ ಅಭಿವ್ಯಕ್ತಿಯಲ್ಲಿ ಭಗವಂತನಿಗೆ 3 ಸ್ವರೂಪಗಳುಂಟು: ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಭೌತಿಕ ಪ್ರಪಂಚಕ್ಕೆ ವಿಷ್ಣು, ವೈಕುಂಠ ಲೋಕದಲ್ಲಿ ನಾರಾಯಣ, ಗೋಲೋಕದಲ್ಲಿ ಕೃಷ್ಣ. ಗೋಲೋಕ ಹೇಳ್ತಕ್ಕಂಥದ್ದು ವೈಕುಂಠ ಲೋಕದ ಅತಿ ಉನ್ನತವಾದ ಲೋಕ. ಸೊ ಹಾಗಾಗಿ ಅವನು ಶ್ರೀಕೃಷ್ಣ ಅವನು ಗೋವಿಂದ ಆದಿಪುರುಷ, ಗೋವಿಂದಂ ಆದಿಪುರುಷ. ಅವನಿಂದ ಬರ್ತಕ್ಕಂಥ ಎಲ್ಲ ಸ್ವಾಂಶ ವಿಸ್ತರಣೆಗಳು ಅವರು ಭಗವಂತನಿಂದ ಅಷ್ಟೇ ಶಕ್ತಿ ಇದೆ. ಆದರೆ ಭಗವಂತ ಕೃಷ್ಣ ಮೂಲ ದೇವೋತ್ತಮ ಪರಮಪುರುಷ. ಈ ಕಾರಣೋದಕಶಾಹಿ ವಿಷ್ಣು ಅವನನ್ನ ಬ್ರಹ್ಮ ಸಮಿತಿಯಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಯಹ ಕಾರಣಾರ್ಣವಜಲೆ ಭಜತಿ ಸ್ಮ ಯೋಗ ನಿದ್ರಾಂ. ಯೋಗ ನಿದ್ರೆಯಲ್ಲಿ ಅವನು ಆ ಒಂದು ಕಾರಣ ಸಮುದ್ರದ ಮೇಲೆ ಮಲಗಿ ಸೃಷ್ಟಿಯನ್ನು ಮಾಡ್ತಾನೆ. ಸೊ ಅಲ್ಲಿ ಅದಕ್ಕೆ ಮೊದಲ ಸೃಷ್ಟಿ ಸರ್ಗ ಅಂತ ಹೇಳ್ತಾರೆ. ಸೊ ಆಗ ಆ ಭಗವಂತ ಆ ಒಂದು ಶ್ರೀ ಕಾರಣೋದಕಶಾಹಿ ವಿಷ್ಣು ಅವನು ಒಂದು ಸೃಷ್ಟಿಗೆ ಇಡೀ ಎಲ್ಲ ಈ ಜಗತ್ತಿನ ಅಭಿವ್ಯಕ್ತಿಗಳನ್ನ ಸೃಷ್ಟಿ ಮಾಡೋದ್ರಿಂದ ಈ ಸೃಷ್ಟಿಗೆ ಆತ ಸಮಸ್ತ ಸೃಷ್ಟಿಗೆ ಅವನು ಪರಮಾತ್ಮ. ಆಮೇಲೆ ಅನೇಕ ಕಾರಣೋದಕಶಾಹಿ ವಿಷ್ಣುವಿನ ಉಸಿರಾಟದಿಂದ ಮತ್ತೆ ಅವನ ರೋಮ ಕೂಪದಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತದೆ. ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣು ಏನಾಗ್ತದೆ, 14 ಲೋಕಗಳು ಬ್ರಹ್ಮ ಸೃಷ್ಟಿ ಮಾಡಿ ಒಂದು ಬ್ರಹ್ಮಾಂಡದಲ್ಲಿ ಗರ್ಭೋದಕಶಾಹಿ ವಿಷ್ಣು ಇರ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣುವಿನ ಆ ಒಂದು ಹೊಕ್ಕಳಿನಿಂದ ಬರ್ತಕ್ಕಂಥದ್ದು ಬ್ರಹ್ಮ. ಬ್ರಹ್ಮ 14 ಲೋಕ ಸೃಷ್ಟಿ ಮಾಡ್ತಾನೆ. ಸೊ ಆದುದರಿಂದ ಈ ಗರ್ಭೋದಕಶಾಹಿ ವಿಷ್ಣು ಇಡೀ ಬ್ರಹ್ಮಾಂಡಕ್ಕೆ ಪರಮಾತ್ಮನಾಗಿರ್ತಾನೆ. ಮತ್ತೆ ಆ ಗರ್ಭೋದಕಶಾಹಿ ವಿಷ್ಣುವಿನ ಸ್ವಾಂಶ ವಿಸ್ತರಣೆಯಾಗಿ ಕ್ಷೀರೋದಕಶಾಹಿ ವಿಷ್ಣು ಬರ್ತಾನೆ ಮತ್ತು ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಮತ್ತು ಅಣುರೇಣು ತೃಣಕಾಷ್ಟಗಳಲ್ಲಿ ಕೂಡ ಅವನು ಪ್ರವೇಶ ಮಾಡ್ತಾನೆ. ಸೊ ಹಾಗಾಗಿ ಭಗವಂತ ಎಲ್ಲೆಡೆಯಲ್ಲಿಯೂ ಪರಮಾತ್ಮನಾಗಿ ಇರ್ತಾನೆ. ಅದಕ್ಕೆ ಇಲ್ಲಿ ಹೇಳಿರೋದು ಅಹಂ ಆತ್ಮ
ಗುಡಾಕೇಶ ಅಂತ ಹೇಳಿದ್ದಾರೆ. ಗುಡಾಕೇಶ ಅಂದ್ರೆ ಅರ್ಜುನನಿಗೆ ಗುಡಾಕೇಶ ಅಂತ ಕರೀತಾರೆ. ಯಾಕೆ ಕೇಳಿದ್ರೆ ಅರ್ಜುನ ನಿದ್ದೆಯನ್ನು ಗೆದ್ದವನು. ನಿದ್ದೆ ಅಂದ್ರೆ ತಮಸ್, ಅಂಧಕಾರ, ಮಾಯೆ. ಸೊ ಅದನ್ನ ಗೆದ್ದವನು, ಅಜ್ಞಾನದಿಂದ ಗೆದ್ದವನು. ಹಾಗಾಗಿ ಅವನಿಗೆ ಗುಡಾಕೇಶ ಅಂತ ಕರೀತಾರೆ. ನಾನು ಆತ್ಮ, ಎಲ್ಲ ಆ, ಪರಮಾತ್ಮನಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಇಡೀ ಎಲ್ಲ ವಿಶ್ವ, ಈ ಭೌತಿಕ ಎಲ್ಲವನ್ನು ಕೂಡ ಅವನು ಆ ಮಾಡಿದ್ದಾನೆ, ಅಂದ್ರೆ ಆ ಎಲ್ಲವನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾನೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಇದೊಂದೇ ಅಲ್ಲ, ನಾನು ಆದಿ, ಮಧ್ಯ ಮತ್ತು ಅಂತ್ಯ. ಈ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅವನೇ. ಈ ಐಕ ಸೃಷ್ಟಿಯನ್ನ ಅವನು ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥವನು ಅವನೇ. ಮತ್ತು ಈ ಒಂದು ಸೃಷ್ಟಿಯನ್ನ ನಾಶ ಮಾಡ್ತಕ್ಕಂಥವನು ಭಗವಂತ. ಸೊ ಹಾಗಾಗಿ ಇಲ್ಲಿ ನಾನು ಆದಿ, ನಾನು ಮಧ್ಯ, ನಾನು ಅಂತ್ಯ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಏನ್ ಹೇಳ್ತಾರೆ ಕೇಳಿದ್ರೆ, ಇನ್ನೊಂದು ನಾವು ವಿಚಾರ ತಿಳ್ಕೊಬೇಕು. ವಿಭೂತಿ ಯೋಗದಲ್ಲಿ ಈಗ ಯಾವುದೇ ಒಂದು ವಿಭೂತಿ ಆದ ಭಗವಂತ, ಅದಕ್ಕೆ ಇಲ್ಲಿ ಒಂದು ರೀತಿಯ ವರ್ಣನೆ ಮಾಡೋದ್ರಲ್ಲಿ ನಮಗೆ ಒಂದೊಂದು ವಿಭೂತಿಗಳನ್ನು ಕೂಡ ಹೇಳಬೇಕಾದ್ರೆ ಒಂದೊಂದು ಗುಂಪಿನ ವಿವರಣೆ ಕೊಡ್ತಾರೆ. ಆ ಗುಂಪಿನಲ್ಲಿ ಯಾವುದು ತುಂಬಾ ಮುಖ್ಯವಾದದ್ದು, ಶ್ರೇಷ್ಠವಾದದ್ದು, ಅದನ್ನ ಈ ಭಗವಂತನ ಈ ವಿಭೂತಿ ಪ್ರತಿನಿಧಿಸುತ್ತದೆ. ಅದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಶ್ಲೋಕ 21. ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿಃ ಮರುತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ, ಸೂರ್ಯ, ಮರುತರಲ್ಲಿ ಮಾರೀಚ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಈಗ ಆದಿತ್ಯರು ಹೇಳೋದು ಒಂದು ಗುಂಪು. ಇಲ್ಲಿ ಆದಿತ್ಯರು ಅಂತಂದ್ರೆ ಅದಿತಿಯ ಮಕ್ಕಳು ಆದಿತ್ಯರು. ಆದಿತ್ಯರಲ್ಲಿ ವಿಷ್ಣು ಅಂತ ಹೇಳ್ತಾನೆ. ಅಂದ್ರೆ ದ್ವಾದಶ ಆದಿತ್ಯರು, ಈ ಅದಿತಿಯ ಮಕ್ಕಳು. ಅವರಲ್ಲಿ ಮುಖ್ಯನಾದವನು ವಾಮನ ದೇವ, ಅದಿತಿ ಮತ್ತು ಕಶ್ಯಪರ ಮಗ. ಸೊ ಹಾಗಾಗಿ ಇಲ್ಲಿ ವಾಮನ ದೇವ ಅವನು ಆ ವಾಮನ ದೇವನ ಕತೆ ನಮ್ಗೆ ಗೊತ್ತಿದೆ. ಆ ಬಲಿ ಮಹಾರಾಜನ ಹತ್ತಿರ ಹೋಗಿ 3 ಹೆಜ್ಜೆಗಳಷ್ಟು ಭೂಮಿಯನ್ನ ನನಗೆ ಕೊಡು ಅಂತ ಕೇಳ್ತಾನೆ. ಸೊ ಹಾಗಾಗಿ ಇಡೀ ಒಂದು ಇದನ್ನೇ 14 ಲೋಕಗಳನ್ನು ತೆಗೆದುಕೊಂಡು ಬಿಡ್ತಾನೆ ಅವನ ಹತ್ರ. ಅದನ್ನ ನಾನು ನೋಡಿದ್ದೆ. ಹಾಗಾಗಿ ಇಲ್ಲಿ 12 ಜನ ಆದಿತ್ಯರಲ್ಲಿ ವಾಮನ ದೇವ ಸೊ ತಾನಾಗಿದ್ದೇನೆ. ಈಗ ಜ್ಯೋತಿಗಳದ್ದು ಗುಂಪು. ಈ ಜ್ಯೋತಿ ಅಂತಂದ್ರೆ ಬೆಳಕನ್ನು ಕೊಡ್ತಕ್ಕಂಥದ್ದು. ಈ ಬೆಳಕನ್ನು ಕೊಡುವಂತ ಅನೇಕ ಇದೆ. ಅಂದ್ರೆ ಅಗ್ನಿ, ಆಮೇಲೆ ಎಲ್ಲ ಸೂರ್ಯ ಇಲ್ಲೇ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾದದ್ದು ತೇಜಸ್ವಿ ಸೂರ್ಯ. ಸೊ ಆ ಬೆಳಕನ್ನು ಕೊಡುವ ಎಲ್ಲ ವಸ್ತುಗಳಲ್ಲಿ ಸೂರ್ಯ ಪ್ರಮುಖನಾದವನೇ. ಯಾಕಂದ್ರೆ ಸೂರ್ಯ ಇಲ್ಲದೆ ಈ ಒಂದು ಜಗತ್ತು, ಪ್ರಪಂಚದಲ್ಲಿ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ನಮಗೆ ಅಷ್ಟೊಂದು ಪ್ರಾಮುಖ್ಯವಾದವನು. ಬೆಳಕು, ಶಾಖ ಎರಡು ಕೊಟ್ಟು ಎಲ್ಲ ಜೀವಿಗಳನ್ನು ಕಾಪಾಡ್ತಕ್ಕಂಥವನು. ಸೊ ಆ ಸೂರ್ಯನು ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಸೂರ್ಯ ಭಗವಂತನ ಪ್ರತಿನಿಧಿ. ಈಗ ಮರುತರನ್ನ ನಾವು ನೋಡೋಣ, ನಾವು ಅರ್ಥ ಮಾಡ್ಕೊಳ್ಬೇಕು. ಮರುತರು ಅಂತಂದ್ರೆ ಬೀಸುವ ಗಾಳಿ. ಇಲ್ಲಿ 50 ರೀತಿಯ ಬೇರೆ ಬೇರೆ ರೀತಿಯ ಒಂದು ಗಾಳಿಗಳು ಇರುತ್ತವೆ ಆಕಾಶದಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಮರೀಚಿ. ಸೊ ಆದ್ದರಿಂದ ಮರುತರಲ್ಲಿ ನಾನು ಮರೀಚಿ. ಮತ್ತೆ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾರೆ. ಈಗ ನಕ್ಷತ್ರಗಳು ಅಂತಂದ್ರೆ ಇಲ್ಲಿ ನಮಗೆ ಏನ್ ಕಾಣುತ್ತೆ ಅಂತಂದ್ರೆ, ವಿಜ್ಞಾನದಲ್ಲಿ ಹೇಳುತ್ತೆ ನಕ್ಷತ್ರಗಳು ಅಂದ್ರೆ ನಕ್ಷತ್ರಗಳು ಅಂದ್ರೆ ನಾವು ರಾತ್ರಿಯಲ್ಲಿ ನೋಡ್ತೇವೆ, ಅನೇಕ ನಕ್ಷತ್ರಗಳನ್ನ ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದು ನಕ್ಷತ್ರವು ಸೂರ್ಯ ಇದ್ದ ಹಾಗೆ ಅಂತ ವಿಜ್ಞಾನ ಹೇಳ್ತದೆ ಅಲ್ವಾ? ಪ್ರತಿಯೊಂದು ನಕ್ಷತ್ರ ಸೂರ್ಯ ಇದ್ದ ಹಾಗೆ ಅಂತ ಹೇಳ್ತೆ. ಆದರೆ ಇಲ್ಲಿ ಶಾಸ್ತ್ರ ನಮ್ಗೆ ಏನ್ ಹೇಳ್ತದೆ ಕೇಳಿದ್ರೆ, ಶಾಸ್ತ್ರ ಅಂತಂದ್ರೆ ಪ್ರಕಾರ ನಕ್ಷತ್ರ ಅಂದ್ರೆ ಮಿನುಗುವ ವಸ್ತುಗಳು. ಸೊ ಹಾಗೆ ಚಂದ್ರನು ಕೂಡ ಮಿನುಗ್ತಾನೆ. ಹಾಗಾಗಿ ನಕ್ಷತ್ರಗಳು ಕೂಡ ಮಿನುಗುತ್ತವೆ, ಬೆಳಗುತ್ತವೆ. ಹಾಗಾಗಿ ನಕ್ಷತ್ರಗಳು ಇಲ್ಲಿ ಸೂರ್ಯನಿಗೆ ಸಮ ಅಲ್ಲ. ನಕ್ಷತ್ರಗಳು
ಚಂದ್ರನಿಗಿಂತಲೂ ಅವರು ಕೆಳಗೆ ಅಂತ ಇಲ್ಲಿ ಶಾಸ್ತ್ರದ ಪ್ರಕಾರ. ಹಾಗಾಗಿ ನಕ್ಷತ್ರಗಳಲ್ಲಿ ಪ್ರಮುಖವಾದದ್ದು ಇಲ್ಲಿ ಚಂದ್ರ. ಹಾಗಾಗಿ ಚಂದ್ರ ಅವನು ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಜೀವಶಕ್ತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಮಗೆ ಏನ್ ಹೇಳ್ತಂದ್ರೆ, ವೇದಗಳಲ್ಲಿ ನಾನು ಸಾಮವೇದ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೆ ಗೊತ್ತು, ವೇದಗಳಲ್ಲಿ 4 ವೇದಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದರಲ್ಲಿ ಪ್ರಮುಖವಾದದ್ದು ಸಾಮವೇದ. ಈಗ ಸಾಮವೇದ ಅಂತಂದ್ರೆ ಭಗವಂತನ ಕುರಿತಾಗಿ ಸ್ತುತಿ ಮಾಡ್ತಕ್ಕಂತಹ ಹಾಡುಗಳಿದೆ ಈ ಸಾಮವೇದದಲ್ಲಿ. ಹಾಗಾಗಿ ಸಾಮವೇದದ ಗುಂಪು, ಆ ಸಾಮವೇದದಲ್ಲಿ ವೇದಗಳ ಗುಂಪಿನಲ್ಲಿ ಮುಖ್ಯವಾದದ್ದು ಸಾಮವೇದ. ಹಾಗಾಗಿ ನಾನು ಸಾಮವೇದ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ದೇವಾನಾಂ ಅಸ್ಮಿ ವಾಸವಃ. ಇಲ್ಲಿ ವಾಸವ ಅಂದ್ರೆ ಏನು? ವಾಸವ ಅಂತಂದ್ರೆ ಇಲ್ಲಿ ಇಂದ್ರ. ವಾಸವ ಅಂದ್ರೆ ಸ್ವರ್ಗಾಧಿಪತಿ ಇಂದ್ರ. ನಾವು ಕೇಳಿದ್ದೇವೆ 33 ಕೋಟಿ ದೇವತೆಗಳಿದ್ದಾರೆ. ಸೊ ಆ ದೇವತೆಗಳಿಗೆಲ್ಲ ಪ್ರಮುಖನಾದವನು ಇಂದ್ರ. ಹಾಗಾಗಿ ಸ್ವರ್ಗಾಧಿಪತಿ ಇಂದ್ರ ಭಗವಂತನನ್ನು ಅವನು ಪ್ರತಿನಿಧಿಸುತ್ತಾನೆ. ಸೊ ಅದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಇಂದ್ರಿಯಾಣ ಮನಶ್ಚಾಸ್ಮಿ. ಇಂದ್ರಿಯಾಣ ಮನಶ್ಚಾಸ್ಮಿ. ನಮಗೆ ಗೊತ್ತಿದೆ ಇಂದ್ರಿಯಗಳು 10 ಇಂದ್ರಿಯಗಳಿದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಸೊ ಈ ಎಲ್ಲ ಇಂದ್ರಿಯಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಸು. ಯಾಕೆಂದ್ರೆ ಇಂದ್ರಿಯಗಳು ಈ ಜ್ಞಾನೇಂದ್ರಿಯಗಳು ಹೋಗಿ ಮನಸ್ಸಿಗೆ ವಿವರಣೆಯನ್ನು ಕೊಡುತ್ತೆ. ಸೊ ಹಾಗಾಗಿ ಮನಸ್ಸು ತುಂಬಾ ಮುಖ್ಯವಾದದ್ದು. ಈ ಮನಸ್ಸಿನಿಂದಲೇ ಇಂದ್ರಿಯಗಳು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಈ ಮನಸ್ಸು ನಾನು ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಮನಸ್ಸು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಮನಸ್ಸಿನಿಂದಲೇ ನಾವು ಎಲ್ಲ ನಿರ್ಣಯ ಮಾಡೋದು. ಸೊ ಹಾಗಾಗಿ ಆ ಮನಸ್ಸು ಭಗವಂತನ ಪ್ರತಿನಿಧಿ. ಭೂತಾನಾಂ ಅಸ್ಮಿ ಚೇತನ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಪ್ರಜ್ಞೆ ಇರುತ್ತದೆ. ಆ ಪ್ರಜ್ಞೆ ಭಗವಂತನನ್ನ ಅದು ಪ್ರತಿನಿಧಿಸುತ್ತದೆ. ಶ್ಲೋಕ 23. ಇದರಲ್ಲಿ ನಾವು ಇನ್ನು ತಿಳ್ಕೊಳ್ಬೇಕು, ಪ್ರಜ್ಞೆ ಅಂದ್ರೆ ಅದು ಪರಮವಾದದ್ದು. ಪ್ರಜ್ಞೆ ಹೇಳ್ತಕ್ಕಂಥದ್ದು ಅದು ಭೌತಿಕ ಅಲ್ಲ. ಹಾಗಾಗಿ ಅದನ್ನ ಪ್ರಜ್ಞೆ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ರುದ್ರರಲ್ಲಿ ನಾನು ಶಿವ, ಯಕ್ಷರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಭಗವಂತನ ವಿಭೂತಿಯನ್ನ ಮತ್ತೆ ನೋಡೋಣ. ಇಲ್ಲಿ ನಮಗೆ ರುದ್ರರು, ಏಕಾದಶ ರುದ್ರರಿದ್ದಾರೆ, ನಾವು ಕೇಳಿದ್ದೇವೆ. ಅವರಲ್ಲಿ ಮುಖ್ಯನಾಗಿರ್ತಕ್ಕಂಥವನು ಶಿವ ಅಥವಾ ಶಂಕರ. ಹಾಗಾಗಿ ಆ ಶಂಕರ ಅವರು ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಆಮೇಲೆ ಕುಬೇರರು ಕುಬೇರ ಬರ್ತಾನೆ. ಯಕ್ಷ ಗುಂಪು, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ ಅಂತ ಹೇಳ್ತಾನೆ. ಕುಬೇರ ಎಲ್ಲರಿಗೂ ಗೊತ್ತಿದ್ದಾಗೆ ಸ್ವರ್ಗದ ಕೋಶಾಧಿಪತಿ. ಸೊ ಹಾಗಾಗಿ ಅವನು ಕುಬೇರನು ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ವಸುಗಳು, ಅಷ್ಟವಸುಗಳನ್ನು ನಾವು ಕೇಳಿದ್ದೇವೆ. ಅಷ್ಟವಸುಗಳಲ್ಲಿ ಪ್ರಮುಖನಾದವನು ಅಗ್ನಿ. ಸೊ ಅಗ್ನಿ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅಂತ ಹೇಳ್ತಾನೆ. ಅಂದ್ರೆ ಮೇರು ಅಂತ ಹೇಳೋದು ಸಂಪನ್ಮೂಲಗಳ ತುಂಬಾ ಶ್ರೀಮಂತಿಕೆಗೆ ಪ್ರಸಿದ್ಧವಾದ ಪರ್ವತ. ಮೇರು ಪರ್ವತವನ್ನ ಬಗ್ಗೆ ನಾವು ಕೇಳಿದ್ದೇವೆ. ಸೊ ಹಾಗಾಗಿ ಆ ಮೇರು ಪರ್ವತ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಶ್ಲೋಕ 24.
पुरोधसां च मुख्यं मां विद्धि पार्थ बृहस्पतिं सेनानीनाम् अहं स्कन्दः सरसाम् अस्मि सागरः. ಹರೇ ಕೃಷ್ಣ. ಅನುವಾದ ಓದಿ. ಹರೇ ಕೃಷ್ಣ. ಅರ್ಜುನನೇ, ಪೌರೋಹಿತ್ಯರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುರೋಹಿತರುಗಳು ಅನೇಕ ಪುರೋಹಿತರುಗಳು ಇದ್ದಾರೆ. ಆದರೆ ಇಲ್ಲಿ ಬೃಹಸ್ಪತಿ ಅಂತಂದ್ರೆ ಸ್ವರ್ಗಾಧಿಪತಿ, ಅವರ ಇಂದ್ರನಿಗೂ ಕೂಡ ಗುರುಸ್ಥಾನದಲ್ಲಿ ಇರ್ತಕ್ಕಂಥ ಬೃಹಸ್ಪತಿ. ಸೊ ಅವನು ಎಲ್ಲ ಪುರೋಹಿತಗಳಲ್ಲಿ ಮುಖ್ಯನಾದವನು. ಸೊ ಹಾಗಾಗಿ ಆ ಬೃಹಸ್ಪತಿ ಭಗವಂತ ಕೃಷ್ಣನ ಪ್ರತಿನಿಧಿಸುತ್ತಾನೆ. ಮತ್ತೆ ಅನೇಕ ಸೇನಾಧಿಪತಿಗಳಿರುತ್ತಾರೆ, ನಮಗೆ ಗೊತ್ತಿದೆ. ಆ ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ ಅಂತಂದ್ರೆ ಈ ಪಾರ್ವತಿ ಮತ್ತು ಶಿವನ ಮಗ ಸ್ಕಂದ. ಸೊ ಅವನು ಆ ಭಗವಂತನನ್ನು ಪ್ರತಿನಿಧಿಸುತ್ತಾನೆ. ಮತ್ತೆ ಸರಸ್ಸುಗಳಲ್ಲಿ ನಾನು ಸಾಗರ ಅಂತ ಹೇಳ್ತಾರೆ. ಅಂದ್ರೆ ಜಲರಾಶಿಗಳಲ್ಲಿ ಮುಖ್ಯವಾದದ್ದು ಸಮುದ್ರ, ದೊಡ್ಡದು. ಹಾಗಾಗಿ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ಇಲ್ಲಿ ಹೇಳೋದು ಮಹಿಮೆ, ಆ ಮಹಿಮೆ ಭಗವಂತನಿಂದ ಮಹಿಮೆಗಳು ಅಷ್ಟೇ, ಅವೇ ಭಗವಂತ ಅಂತ ಅಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಯಾವ ವಿಭೂತಿಗಳನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆ ವಿಭೂತಿಗಳೇ ಭಗವಂತ ಅಲ್ಲ, ಭಗವಂತನ ಮಹಿಮೆ ಅದನ್ನ ಸೂಚಿಸುತ್ತವೆ. ಈಗ ಶ್ಲೋಕ 25ಕ್ಕೆ ಹೋಗೋಣ. ಮಹರ್ಷೀಣಾಂ ಭೃಗುರ್ ಅಹಂ ಗಿರಾಂ ಅಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹೀಗಾಗಿ ವಿಶ್ವದ ಪ್ರಥಮ ಜೀವಿ ಬ್ರಹ್ಮ, ಅವನು ಅದನ್ನ ಪ್ರಸಾರಕ್ಕಾಗಿ ಅನೇಕ ಪುತ್ರರನ್ನ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಭೃಗು ಋಷಿ ಅವನು ತುಂಬಾ ಶಕ್ತನಾದ ಋಷಿ, ತುಂಬಾ ಪವರ್ಫುಲ್ ಆ ಋಷಿ. ಅವನು ಕೂಡ ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಆಮೇಲೆ ಓಂಕಾರ, ಅದು ಕೂಡ ಕೃಷ್ಣನ ಪ್ರತಿನಿಧಿ, ದಿವ್ಯ ಮಂತ್ರ ಓಂಕಾರ. ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದು ಕೂಡ ಓಂಕಾರವೇ. ಅದು ಕೃಷ್ಣನ ಅತ್ಯಂತ ಪರಿಶುದ್ಧ ಪ್ರತಿನಿಧಿ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅತ್ಯಂತ ಪರಿಶುದ್ಧವಾದದ್ದು ಅದು ಭಗವಂತನ ಪ್ರತಿನಿಧಿ. ಅದು ಯಾಕೆ ಪರಿಶುದ್ಧವಾದದ್ದು ಅಂತಂದ್ರೆ, ಅಲ್ಲಿ ಈ ಒಂದು ಯಜ್ಞ, ಸಂಕೀರ್ತನ ಯಜ್ಞ, ಅಲ್ಲಿ ಯಾವುದೇ ಒಂದು ಹಿಂಸೆ ಪ್ರಶ್ನೆ ಇರೋದಿಲ್ಲ, ಪಶುಬಲಿ ಇರೋದಿಲ್ಲ. ಆಮೇಲೆ ಸರಳವಾದದ್ದು, ಅದಕ್ಕೆ ಅದು ಅತ್ಯಂತ ಪರಿಶುದ್ಧವಾದದ್ದು. ಮತ್ತು ಲೋಕಗಳಲ್ಲಿ ಭವ್ಯವಾದದ್ದು ಎಲ್ಲವೂ ಕೃಷ್ಣನ ಪ್ರತಿನಿಧಿ. ಈಗ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ನಾವೇನು ತುಂಬಾ 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 ಭವ್ಯವಾದದ್ದು, ತುಂಬಾ ಪವರ್ಫುಲ್ ಥಿಂಗ್ಸ್ ಏನ್ ನೋಡ್ತೇವೆ, ಏನನ್ನ ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ನೋಡ್ತೇವೆ, ಅದೆಲ್ಲವೂ ಭಗವಂತನ ಪ್ರತಿನಿಧಿ. ಆಮೇಲೆ ಹಿಮಾಲಯ ಪರ್ವತದ ಬಗ್ಗೆ ಹೇಳ್ತಾನೆ ಇಲ್ಲಿ. ಹಿಮಾಲಯ ಪರ್ವತಗಳಲ್ಲಿ ಸ್ಥಾವರಾಣಾಂ ಹಿಮಾಲಯ. ಸ್ಥಾವರ ಅಂದ್ರೆ ಸ್ಥಿರ ಪರ್ವತಗಳು. ಮೇರು ಪರ್ವತ ಅದು ಚಲಿಸುವ ಪರ್ವತ, ಸ್ವಲ್ಪ ಚಲಿಸುತ್ತದೆ ಅಂತಂದ್ರೆ ಸ್ವಲ್ಪ ಮೂವ್ ಆಗತ್ತೆ ಅದು. ಆದರೆ ಹಿಮಾಲಯ ಪರ್ವತ ಸ್ಥಿರವಾದದ್ದು. ಸೊ ಹಾಗಾಗಿ ಹಿಮಾಲಯ ಪರ್ವತ ಎಂದೂ ಚಲಿಸೋದಿಲ್ಲ, ಅದು ಮೇರು ಪರ್ವತಕ್ಕಿಂತನೂ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಈ ಹಿಮಾಲಯ ಪರ್ವತವು ಕೂಡ ಭಗವಂತನನ್ನ ಅದು ಪ್ರತಿನಿಧಿಸುತ್ತದೆ. ಕಂಪನಗಳಲ್ಲಿ ನಾನು ದಿವ್ಯ ಅಂದ್ರೆ ಏನ್ ಮಾತಾಜಿ? ಕಂಪನ ಅಂದ್ರೆ ಇದು ಎಲ್ಲ ಇದನ್ನ ಹೇಳ್ತಾರಲ್ಲ, ಓಂಕಾರ. ಅದು ಕಂಪನ ಅಂದ್ರೆ ಶಬ್ದದ ಕಂಪನ, ಅಲೆಗಳು. ಆ ಶಬ್ದದ ಅಲೆಗಳಲ್ಲಿ ಓಂಕಾರ ಕೃಷ್ಣ. ನೋಡಿ, ಎಲ್ಲ ಮಂತ್ರಗಳು ಓಂಕಾರದಿಂದ ಪ್ರಾರಂಭವಾಗುತ್ತವೆ. ಓಂ ಅಂತ ಹೇಳದೆ ಮಂತ್ರಗಳೇ ಇರುವುದಿಲ್ಲ. ಅದಕ್ಕೆ ಅದು ಆ ಕಂಪನ ಅಂದ್ರೆ ಅಲೆಗಳು, ಶಬ್ದದ ಅಲೆಗಳು. ಅದು ಕೃಷ್ಣ, ಓಂಕಾರ ಕೃಷ್ಣ. ಈಗ 26ನೇ ಶ್ಲೋಕ ನೋಡೋಣ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ
ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆಯುವರಲ್ಲಿ ನಾನು ಕಪಿಲ ಮುನಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ನೋಡೋಣ. ಆಮೇಲೆ ಅನೇಕ ರೀತಿಯ ಮರಗಳಿರುತ್ತೆ, ವೃಕ್ಷಗಳಿರುತ್ತೆ, ಗೊತ್ತಿದೆ ನಮಗೆ. ಸೊ ಅಂತಹ ವೃಕ್ಷಗಳು, ಅದರಲ್ಲಿ ತುಂಬಾ ಮುಖ್ಯವಾದದ್ದು ಅಶ್ವತ್ಥ ವೃಕ್ಷ, ಶ್ರೇಷ್ಠವಾದದ್ದು ಅಶ್ವತ್ಥ ವೃಕ್ಷ. ಸೊ ಅಶ್ವತ್ಥ ವೃಕ್ಷದನ್ನ ಜನ ಪೂಜೆ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಸೊ ಆ ಅಶ್ವತ್ಥ ವೃಕ್ಷವು ಭಗವಂತನನ್ನ ಪ್ರತಿನಿಧಿಸುತ್ತದೆ. ದೇವರ್ಷೀಣಾಂ ಚ ನಾರದ, ಅಂದ್ರೆ ದೇವರ್ಷಿಗಳು, ಅನೇಕ ಜನ ದೇವರ್ಷಿಗಳಿದ್ದಾರೆ, ದೇವತೆಗಳ ಗಣದಲ್ಲಿಯೂ ಕೂಡ ಋಷಿಗಳಿದ್ದಾರೆ. ಸೊ ಅವರಲ್ಲಿ ಪ್ರಮುಖರಾದವರು ನಾರದ ಮುನಿ. ಆಮೇಲೆ ಗಂಧರ್ವರಲ್ಲಿ ನಾನು ಚಿತ್ರರಥ ಅಂತ ಹೇಳ್ತಾರೆ. ಈ ಗಂಧರ್ವರು ಅಂದ್ರೆ ತುಂಬಾ ಹಾಡುವುದರಲ್ಲಿ ನಿಪುಣರು, ಅವರು ಗಂಧರ್ವ ಲೋಕದಲ್ಲಿ ಇರ್ತಾರೆ. ಸೊ ಆ ಗಂಧರ್ವರಲ್ಲಿ ಚಿತ್ರರಥ, ಅಂದ್ರೆ ಈ ಚಿತ್ರರಥ ಯಾರು ಅಂದ್ರೆ ಅರ್ಜುನನಿಗೆ ಆ ಹಾಡನ್ನು ಕಲಿಸಿದ್ದು ಚಿತ್ರರಥ. ಅರ್ಜುನನಿಗೆ ಸ್ವರ್ಗಕ್ಕೆ ಹೋಗಿದ್ದಾಗ ಅರ್ಜುನ ಈ ಚಿತ್ರರಥ ಅವನಿಗೆ ಏನು ಕಳಿಸಿದ್ದಾನೆ, ಹಾಡನ್ನು ಕಲಿಸಿದ್ದಾನೆ. ಮತ್ತೆ ಅದೇ ಅರ್ಜುನ ಅಲ್ಲಿ ಅವನು ಬೃಹನ್ನಳೆಯಾಗಿ ಅಲ್ಲಿ ವಿರಾಟ್ ರಾಜನ ಅರಮನೆಯಲ್ಲಿ ಅದಕ್ಕೆ ಕಲಿಸ್ತಾನಲ್ವ, ಅವಳಿಗೆ ಯಾರಿಗೆ ಉತ್ತರೆ ಅಲ್ಲ, ಯಾರಿಗೆ ಕಲಿಸ್ತಾನೆ ಅವನು, ಬೃಹನ್ನಳೆಯಾಗಿ ಹಾಡನ್ನು ಕಲಿಸ್ತಾನಲ್ಲ. ಸೊ ಆ ರೀತಿ ಇದನ್ನೆಲ್ಲ ವಿದ್ಯೆಯನ್ನ ಅರ್ಜುನನಿಗೆ ಕಲಿಸಿರೋದು ಇದೇ ಚಿತ್ರರಥ. ಆಮೇಲೆ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಅಂತ ಹೇಳ್ತಾನೆ. ಈ ಕಪಿಲ ಮುನಿ ಅಂತಂದ್ರೆ ದೇವಹೂತಿ ಕಪಿಲ, ಕರ್ದಮ ಮುನಿ ಮತ್ತು ದೇವಹೂತಿಯವರ ಮಗ ಅವನು. ಕಪಿಲ ಮುನಿ ಅವನು ಭಗವಂತನ ಅವತಾರ. ಸೊ ಹಾಗಾಗಿ ಈ ಕಪಿಲ ಮುನಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಕಪಿಲ, ಅವನು ಸಿದ್ಧಿ ಪಡ್ಕಂತ ಕಪಿಲ, ಮತ್ತು ಅವನು ಭಗವಾನ್ ಕಪಿಲ. ಆದರೆ ಇಲ್ಲಿ ಇನ್ನೊಂದು ಕಪಿಲ ಇದ್ದಾರೆ, ನಾಸ್ತಿಕ ಕಪಿಲ. ಆದರೆ ಆ ನಾಸ್ತಿಕ ಕಪಿಲ ಮತ್ತು ಇಲ್ಲಿ ಹೇಳಿದ್ದಲ್ಲ. ಆ ನಾಸ್ತಿಕ ಕಪಿಲನಿಗೂ ಈ ದೇವಹೂತಿ ಕಪಿಲನಿಗೂ ಜಗಜಾಂತರ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಅವನಿಗೆ ಇಲ್ಲಿ ಹೇಳಿರ್ತಕ್ಕಂಥ ಕಪಿಲ, ದೇವಹೂತಿ ಕಪಿಲ ಭಗವಂತ. ಶ್ಲೋಕ 27. ಉಚ್ಚೈ ಶ್ರವ ಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಛ್ರೈಶ್ರವ ಎಂದು ತಿಳಿ. ಗಜೇಂದ್ರರಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಗೊತ್ತಿದೆ, ಸಮುದ್ರ ಮಥನ ಕಾಲದಲ್ಲಿ ಒಂದು ಉಚ್ಚೈಶ್ರವಸ್ಸು ಬಂದಿದೆ, ಐರಾವತ ಬಂದಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅಶ್ವಗಳು, ಕುದುರೆಗಳು. ಉಚ್ಚೈಶ್ರವಸ್ಸು ಅಂದ್ರೆ ಕುದುರೆ. ಸೊ ಕುದುರೆ ಗುಂಪಿನಲ್ಲಿ ಆ ಉಚ್ಚೈಶ್ರವಸ್ಸು ತುಂಬಾ ಮುಖ್ಯವಾದದ್ದು. ಆ ಉಚ್ಚೈಶ್ರವಸ್ಸು ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಆ ಒಂದು ಇದರಲ್ಲಿ ಗಜೇಂದ್ರ ಅಂದ್ರೆ ಇಲ್ಲಿ ಐರಾವತ. ಆ ಐರಾವತ ಗಜೇಂದ್ರ ಅಂದ್ರೆ ಇಂದ್ರನ ವಾಹನ. ಆ ಐರಾವತ ಕೂಡ ಸಮುದ್ರ ಮಥನದಿಂದ ಬಂದಿರೋದು. ಅದು ಕೂಡ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಮತ್ತೆ ನಮಗೆ ಯಾವುದೇ ಒಂದು ಮನುಷ್ಯರಲ್ಲಿ ರಾಜ, ಪ್ರತಿಯೊಂದು ರಾಜ ಅಂದ್ರೆ ದೇಶವನ್ನು ಆಳ್ತಾನೆ. ಸೊ ಹಾಗಾಗಿ ಇಲ್ಲಿ ರಾಜ ಕೃಷ್ಣನ ಪ್ರತಿನಿಧಿ ಅಂತ ಹೇಳ್ತಾರೆ. ನಮಗೆ ಅಂದ್ರೆ ಈಗ ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಆ ರಾಜ ನಿಜವಾಗಿ ಈಗ ಯಾರು ಅಂತಂದ್ರೆ ಮಹಾರಾಜ ಯುಧಿಷ್ಠಿರ, ಮಹಾರಾಜ ಪರೀಕ್ಷಿತ್, ಆಮೇಲೆ ಶ್ರೀರಾಮಚಂದ್ರ, ಆಮೇಲೆ ರಾಮಚಂದ್ರ ಸಾಕ್ಷಾತ್ ಭಗವಂತನೇ. ಸೊ ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ ಮಹಾರಾಜ್, ಅಂಬರೀಷ ಮಹಾರಾಜ್ ಅವರೆಲ್ಲ ರಾಜರಾಗಿದ್ದರು. ಮತ್ತೆ ಅವರು ಭಗವತರು ಭಕ್ತರೂ ಆಗಿದ್ದರು. ಸೊ ಹಾಗಾಗಿ ಅವರು ಮಹಾ ಋಷಿಗಳು ಅಂದರೆ ರಾಜರ್ಷಿಗಳು ಅಂತ ಹೇಳ್ತಾರೆ. ಅವರು ಭಗವಂತನನ್ನ ಪ್ರತಿನಿಧಿಸಿ ತಮ್ಮ ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ರಾಜ ಕೃಷ್ಣನ ಪ್ರತಿನಿಧಿ. ಅವರೆಲ್ಲ ಧರ್ಮಿಷ್ಠ ರಾಜರಾಗಿದ್ರು. ಆದರೆ ಏನಾಗಿದೆ, ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಕಲಿಯುಗದಲ್ಲಿ ಧರ್ಮತತ್ವಗಳು ಎಲ್ಲ ಭ್ರಷ್ಟವಾಗಿ ಈ ರಾಜತ್ವ ಅದು ಕ್ಷೀಣಗತಿಗೆ ಬಂದಿತು. ಹಾಗಾಗಿ ಈಗ ಅದು ಕೊನೆಗೊಂಡಿದೆ ರಾಜ್ಯತ್ವ. ಹಾಗಾಗಿ ಹಿಂದಿನ ಕಾಲದಲ್ಲಿ ಧರ್ಮಿಷ್ಠ ರಾಜರ ಆಳ್ವಿಕೆಯಲ್ಲಿ ಜನ ಸುಖವಾಗಿದ್ರು. ಯಾಕೆಂದರೆ ಅವರು
ಅವರು ಭಗವಂತ ಏನು ಹೇಳ್ತಾನೆ ಅದನ್ನೇ ಅವರು ಪ್ರತಿನಿಧಿಸಿ ರಾಜ್ಯಭಾರ ಮಾಡ್ತಾ ಇದ್ದಿದ್ರು. ಶ್ಲೋಕ 28ಕ್ಕೆ ಹೋಗೋಣ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಂ ಅಸ್ಮಿ ವಾಸುಕಿಃ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಅಂದ್ರೆ ಆಯುಧಗಳಲ್ಲಿ ನಾನು ವಜ್ರಾಯುಧ. ಸೊ ಈ ವಜ್ರಾಯುಧ ಹೇಳ್ತಕ್ಕಂಥದ್ದು ತುಂಬಾ ಬಲಶಾಲಿಯಾಗಿದ್ದು, ಸಿಡಿಲಿಗೂ ಕೂಡ ವಜ್ರಾಯುಧನೇ ಹೇಳ್ತಾರೆ. ತುಂಬಾ ಬಲಶಾಲಿಯಾಗಿದ್ದು, ಅದು ಕೃಷ್ಣನ ಶಕ್ತಿಯನ್ನ ಅದು ಪ್ರತಿನಿಧಿಸುತ್ತದೆ. ಆಮೇಲೆ ಈಗ ಸುರಭಿ, ಗೋವುಗಳಲ್ಲಿ ಸುರಭಿ ಗೋವು ಅದು ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ಇಲ್ಲಿ ಸುರಭಿ ಗೋವುಗಳನ್ನ ಅಂತಂದ್ರೆ ಅದು ಭಗವಂತನ ಲೋಕ, ಕೃಷ್ಣ ಲೋಕದಲ್ಲಿರ್ತಕ್ಕಂಥ ಗೋವುಗಳು. ಇಲ್ಲಿ ಸುರಭಿ ಗೋವುಗಳು ಎಂತಂತಂದ್ರೆ ಒಂದು ಶ್ಲೋಕ ಇದೆ ಇದರಲ್ಲಿ, ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಅಂತಿದೆ. ಸೊ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ, ಆ ಕೃಷ್ಣನ ಲೋಕದಲ್ಲಿ ತುಂಬಾ ಅನೇಕ ಲಕ್ಷಾಂತರ ಗೋವುಗಳಿದೆ. ಆ ಗೋವುಗಳು ಹೇಗೆ ಕೇಳಿದ್ರೆ, ಅವು ಹಾಲನ್ನ ಎಷ್ಟು ಬಯಸಿದ್ರೆ ಕೊಡುತ್ತೆ, ಅಷ್ಟು ಯಾವ ಕಾಲದಲ್ಲೂ ಕೂಡ ಕೊಡುತ್ತೆ. ಈಗ ನಮಗೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಹಸುಗಳು ಕೆಲವೇ ಸಮಯ ಕೊಡುತ್ತೆ, ಮತ್ತೆ ಅವು ಯಾವಾಗ ಬೇಡಿದ್ರು ಕೂಡ ಹಾಲು ಕೊಡೋದಿಲ್ಲ, ಅದು ಸಮಯಕ್ಕೆ ಕೊಡುತ್ತವೆ. ಮತ್ತೆ ಅದು ಕೆಲವೇ ಕಾಲದಲ್ಲಿ ಕೊಡುತ್ತೆ, ಕರು ಹಾಕಿದಾಗ ಕೊಡುತ್ತೆ. ಆದರೆ ಇಲ್ಲಿ ಸುರಭಿ ಗೋವುಗಳು ಆ ಥರ ಅಲ್ಲ, ದಿವ್ಯ ಹಸುಗಳು. ಸೊ ಆ ಹಸುಗಳು ಕೃಷ್ಣ ಲೋಕದಲ್ಲಿ ಅವುಗಳ ಪ್ರಸ್ತಾಪ ಇದೆ ಅಂತೆ. ಆ ಹಸುಗಳು ಭಗವಂತನನ್ನ ಪ್ರತಿನಿಧಿಸುತ್ತವೆ. ಆಮೇಲೆ ಕಂದರ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಸತ್ಪುತ್ರರ ಪ್ರಾಪ್ತಿಗಾಗಿ ಇರ್ತಕ್ಕಂತಹ ಕಾಮಾಪೇಕ್ಷೆ. ಆ ಕಂದರ್ಪ, ಆ ಮದನ, ಅದು ಆ ಮದನ ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಯಾಕೆಂತಂದ್ರೆ ಈ ಕಂದರ್ಪ ಅಂತಂದ್ರೆ ಯಾವುದೇ ಒಂದು ಪ್ರಜೋತ್ಪತ್ತಿ ಆಗ್ಲಿಕ್ಕೆ, ಮನುಷ್ಯ ಇರ್ಬೋದು, ಕ್ರಿಮಿಕೀಟ ಇರ್ಬೋದು, ಪ್ರಾಣಿ ಇರ್ಬೋದು, ಯಾರೇ ಇರ್ಬೋದು, ಆ ಒಂದು ಹೆಣ್ಣು ಗಂಡಿಗೆ ಪರಸ್ಪರ ಆಕರ್ಷಣೆ ಉಂಟು ಮಾಡ್ತಕ್ಕಂತಹ ಆ ಶಕ್ತಿ, ಅದೇ ಕಂದರ್ಪ, ಆ ಪ್ರಜೋತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ. ಸೊ ಅದು ಆ ಶಕ್ತಿ ಕಂದರ್ಪ. ಆದರೆ ಇಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದು ಅಂದರೆ ಒಳ್ಳೆಯ ಮಕ್ಕಳು, ಕೃಷ್ಣ ಪ್ರಜ್ಞಾವಂತ ಮಕ್ಕಳು, ಅವರನ್ನ ಪಡ್ಕೊಳ್ಳಿಕ್ಕಾಗಿ ಮಾಡ್ತಕ್ಕಂಥ ಕಾಮ ಜೀವನಕ್ಕೆ ಕಂದರ್ಪ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅದು ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಸರ್ಪಗಳಲ್ಲಿ ನಾನು ವಾಸುಕಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ವಾಸುಕಿ ಸರ್ಪಗಳಲ್ಲಿ ವಾಸುಕಿ ಸರ್ಪ, ಅದನ್ನ ವಾಸುಕಿ ಸರ್ಪವನ್ನ ನಾವು ಕೇಳಿದ್ದೇವೆ. ಸಮುದ್ರ ಮಥನದಲ್ಲಿ ಅದನ್ನ ಹಗ್ಗವಾಗಿ ಬಳಸಿದ್ದಾರೆ. ಹಾಗೆ ಆ ವಾಸುಕಿ ಸರ್ಪ ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಶ್ಲೋಕ 29. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಅರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಆರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ವಾಸುಕಿ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ವಾಸುಕಿ ಅಂದ್ರೆ ಅದು ಸರ್ಪಕ್ಕೆ ಒಂದು ಹೆಡೆ ಇರುತ್ತೆ, ಆದರೆ ನಾಗನಿಗೆ ಬಹು ಹೆಡೆಗಳಿರುತ್ತವೆ. ಸೊ ಈ ಬಹು ಹೆಡೆಗಳಿರ್ತಕ್ಕಂಥ ನಾಗರಲ್ಲಿ ಅನಂತ ನಾಗ ತುಂಬಾ ಮುಖ್ಯವಾದದ್ದು. ಆ ಅನಂತ ನಾಗರಿಗೆ ಅನೇಕ ಹೆಡೆಗಳಿರುತ್ತೆ. ಸೊ ಅದು ಆ ಅನಂತ ನಾಗ, ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಮತ್ತೆ ಜಲವಾಸಗಳಲ್ಲಿ ವರುಣ ದೇವತೆ, ಅವನು ಮುಖ್ಯನಾದವನು. ಸೊ ಹಾಗಾಗಿ ಆ ವರುಣ ದೇವತೆ ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಪಿತೃಗಳಲ್ಲಿ ಅರ್ಯಮ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಅಂದ್ರೆ ಪಿತೃದೇವತೆ. ಸೊ ಬಹುಮುಖ್ಯವಾದದ್ದು. ಅವರ ಈ ಒಂದು ಒಮ್ಮೆ ಯಮರಾಜ ವಿದುರನಾದಾಗ ಆ ಅರ್ಯಮ ಹೇಳವನೇ ಯಮನಾಗಿರುತ್ತಾನೆ. ಆ ಒಂದು ಯಮನ ಕಾರ್ಯವನ್ನು ಅವನು ನಿರ್ವಹಿಸಿರುತ್ತಾನೆ. ಈಗ ಯಮ
ಶಾಸನವನ್ನು ನಿರ್ವಹಿಸುವವರಲ್ಲಿ ಯಮರಾಜನ ಬಗ್ಗೆ ಎಲ್ಲ ಹೆಚ್ಚಿನ ಜನ ಕೇಳಿದ್ದಾರೆ. ಯಾಕಂದ್ರೆ ಯಮನ ಕೆಲಸ ಏನಂತಂದ್ರೆ ಯಾರ್ಯಾರು ಪಾಪ ಮಾಡಿರ್ತಾರೆ ಅವ್ರದ್ದೆಲ್ಲ ಪಾಪಗಳನ್ನ ಕೂಡ ಅವರು ಗ್ರಹಿಸಿ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಸ್ಥಾನದಲ್ಲಿದ್ದಾನೆ ಯಮ. ಸೊ ಆ ಪಾಪ ಮಾಡಿದವರನ್ನ ಮರಣಾನಂತರ ಯಮಲೋಕಕ್ಕೆ ಕರೆದೊಯ್ಯಲಾಗತ್ತೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಯಮನು ಅವರಿಗೆ ತುಂಬಾ ವಿಧ ವಿಧವಾದ ಶಿಕ್ಷೆಗಳನ್ನ ವಿಧಿಸ್ತಾನೆ. ಇದನ್ನು ನಾವು 5ನೇ ಸ್ಕಂದ ಭಾಗವತಮಲ್ಲಿ ತುಂಬಾ ವಿವರವಾಗಿ ಕಲಿಬಹುದು ಅದರನ್ನ. ಹಾಗಾಗಿ ಯಮ ಕೂಡ ಭಗವಂತನ ಪ್ರತಿನಿಧಿ. ಸೊ ಅದಕ್ಕೆ ಹೇಳ್ತಾರೆ, ಯಮನೆಲ್ಲೂ ಕಾಡನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರನೆಂಬ ಸಂದೇಹ ಬೇಡ ಎಂದೆಲ್ಲ ಅದೊಂದು ಹಾಡಿತ್ತು ಹಿಂದಿನ ಕಾಲದಲ್ಲಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋ ಅಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ದಮನಗೊಳಿಸುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಗೆ ಗೊತ್ತಿದೆ ದಿತಿ ಮತ್ತು ಅದಿತಿ ಕಶ್ಯಪರ ಪತ್ನಿಯರು. ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು. ಆದಿತ್ಯರ ಬಗ್ಗೆ ಎಲ್ಲ, ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು. ಸೊ ಹಾಗಾಗಿ ಈ ದೈತ್ಯ ಕುಟುಂಬದಲ್ಲಿ ಪ್ರಹ್ಲಾದ. ಯಾಕೆ ದೈತ್ಯ ಕುಟುಂಬದಲ್ಲಿ ಪ್ರಹ್ಲಾದ ಭಕ್ತ ಪ್ರಹ್ಲಾದ. ಅವನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನು ಮಹಾಭಕ್ತನಾಗಿದ್ದ. ಮತ್ತೆ ಅವನ ಭಕ್ತಿ ಸೇವೆಯಿಂದಾಗಿ ಭಗವಂತನನ್ನ ಅವನು ಪ್ರತಿನಿಧಿಸುತ್ತಾನೆ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ತಂದೆ ತುಂಬಾ ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದ. ಯಾಕೆ? ಅವನು ವಿಷ್ಣುವನ್ನು ಆರಾಧನೆ ಮಾಡ್ತಾನೆ, ಅವನು ವಿಷ್ಣುವನ್ನ ದೇವರು ಅಂತ ಪರಿಗಣಿಸ್ತಾನೆ ಅಂತ ಹೇಳಿ. ಆದರೆ ಅವನನ್ನ ರಕ್ಷಣೆ ಮಾಡಲಿಕ್ಕಾಗಿ ಭಗವಂತನೇ ನರಸಿಂಹ ಅವತಾರವನ್ನು ತೆಗೆದಿದ್ದಾನೆ. ಸೊ ಇದು ತುಂಬಾ ಮುಖ್ಯವಾದದ್ದು. ಹಾಗಾಗಿ ನಾನು ಪ್ರಹ್ಲಾದ, ಆ ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂತ ಹೇಳ್ತಾನೆ. ಪ್ರಹ್ಲಾದ ಭಗವಂತನನ್ನ ಒಂದು ದೈತ್ಯರ ಗುಂಪಿನಲ್ಲಿ ಇರ್ತಕ್ಕಂಥವನು, ಆದರೂ ಕೂಡ ಅವನು ಭಗವಂತನನ್ನ ಪ್ರತಿನಿಧಿಸುತ್ತಾನೆ. ಈಗ ಇನ್ನೊಂದು ಅಂದ್ರೆ ಈ ಕ್ಷಯ ಮಾಡ್ತಕ್ಕಂಥ ತತ್ವಗಳು. ಕಾಲಃ ಕಲಯತಾಂ ಅಹಂ ಅಂತ ಹೇಳಿದ್ದಾರೆ. ಕ್ಷಯ ಮಾಡ್ತಕ್ಕಂಥ ತತ್ವಗಳಲ್ಲಿ ನಾನು ಕಾಲ. ಸೊ ಈ ಕಾಲ ಹೇಳ್ತಕ್ಕಂಥದ್ದು ಅನೇಕ ಕಡೆ ಭಗವಂತ ಹೇಳಿದ್ದಾನೆ. 11ನೇ ಅಧ್ಯಾಯದಲ್ಲೂ ಕಾಲ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ, ಎಲ್ಲರನ್ನೂ ಕೂಡ ನಾಶ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ, ನಾನು ಕಾಲ. ನೀನು ಯಾರು ಅಂತ ಕೇಳ್ತಾನೆ ಅರ್ಜುನ. ನಾನು ಕಾಲ, ನಿನ್ನನ್ನು ಪಾಂಡವರನ್ನು ಬಿಟ್ಟು ಎಲ್ಲರನ್ನು ಕ್ಷಯಿಸ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ಈ ಕಾಲ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ನಾವು ನೋಡಿ, ಯಾವುದೇ ವಸ್ತುವನ್ನು ಇಟ್ಟರೂ ಕೂಡ ಕಾಲಾನಂತರದಲ್ಲಿ ಎಲ್ಲವೂ ಕ್ಷಯವಾಗಿ ಹೋಗ್ತಕ್ಕಂಥದ್ದೇ. ಇದು ಭೌತಿಕ ಪ್ರಪಂಚದಲ್ಲಿ ಏನು ಸೃಷ್ಟಿಯಾಗಿದೆ, ಯಾವುದೇ ವಸ್ತು, ಯಾವುದೇ ಜೀವಿ, ಯಾರೇ ಇರಬಹುದು, ಎಲ್ಲವೂ ಕೂಡ ಕ್ಷಯವಾಗ್ತಕ್ಕಂಥದ್ದು, ನಾಶವಾಗ್ತಕ್ಕಂಥದ್ದು. ಆ ನಾಶವಾಗ್ತಕ್ಕಂಥದ್ದು ಆ ಕಾಲ ಕೃಷ್ಣನ ಪ್ರತಿನಿಧಿ. ಆಮೇಲೆ ಪ್ರಾಣಿಗಳಲ್ಲಿ ಸಿಂಹ ಬಲಶಾಲಿಯಾದದ್ದು, ಭಯಂಕರವಾದದ್ದು. ಸೊ ಹಾಗಾಗಿ ಈ ಸಿಂಹ ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಸಿಂಹವೇ ಕೃಷ್ಣ ಅಂತ ಅಲ್ಲ, ಇಲ್ಲಿ ನಾವು ತಿಳ್ಕೊಳ್ಬೇಕು. ಸಿಂಹದಲ್ಲಿರ್ತಕ್ಕಂಥ ಆ ಶಕ್ತಿ ಅದು ಕೃಷ್ಣನನ್ನ ಪ್ರತಿನಿಧಿಸುತ್ತದೆ ಪ್ರಾಣಿಗಳಲ್ಲಿ. ವೈನತೇಯಶ್ಚ ಪಕ್ಷಿಣ. ಆಮೇಲೆ ಪಕ್ಷಿಗಳಲ್ಲಿ ನಾನು ಗರುಡ ಅಂತ ಹೇಳ್ತಾನೆ. ಗರುಡ ಪಕ್ಷಿ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಭಗವಂತನ ಅದು ವಾಹನ ಗರುಡ. ಸೊ ವಿಷ್ಣು ವಾಹನ. ಆದ್ದರಿಂದ ಲಕ್ಷಾಂತರ ಬಗೆಯ ಪಕ್ಷಿಗಳಿವೆ, ಅದರಲ್ಲಿ ವಿಷ್ಣು ವಾಹನನಾದ ಗರುಡನ ತುಂಬಾ ಶ್ರೇಷ್ಠ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಈ ಭಗವಂತನ ಮಹಿಮೆಗಳನ್ನು ಕೇಳ್ತಾ 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 ಪುರಂದರದಾಸರು ಒಂದು ಹಾಡು ಹೇಳಿದ್ದಾರೆ ನೋಡಿ. ಈ ಪರಿಯ ಸೊಬಗಾವ ದೇವರಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ, ಈ ಪರಿಯ ಸ್ವಭಗಾವ ದೇವರಲಿ ಕಾಣೆ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ,
ಗುರುವುತನದಲ್ಲಿ ನೋಡೆ ಜಗದಾದಿ ಗುರುವು ಈ ಪರಿಯ ಸೊಬಗು ಇನ್ನಾವ ದೇವರಲಿ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಆವಧೈರ್ಯದಿ ನೋಡೆ ಅಸುರಾಂತಕ ಯಾವ ದೇವರಲಿ ಕಾಣೆ ಈ ಪರಿಯ ಸೊಬಗು ಇನ್ಯಾವ ದೇವರಲಿ ಕಾಣೆ ಗೋಪಿ ಜನವಲ್ಲಭ ಗೋಪಾಲಗಲ್ಲವೇ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಶೇಷ ಪರ್ಯಂಕ ಸಯನ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೀ ಭಾಗ್ಯವುಂಟೆ ಈ ಪರಿಯ ಸೊಬಗು ಇನ್ಯಾವ ದೇವರಲಿ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲವೇ. ಸೊ ಹಾಗಾಗಿ ಇಲ್ಲಿ ನಾವು ಈ ಒಂದು ಪುರಂದರ ದಾಸರು ಹಾಡ್ತಾರೆ, ಭಗವಂತನ ಮಹಿಮೆಗಳನ್ನ ದಾಸರು ಕೂಡ ಹಾಡು ತೋರಿಸ್ತಾರೆ. ಸೊ ಈ ಹಾಡಿನಲ್ಲಿ ನಮ್ಗೆ ಕಾಣ್ಬೋದು, ಈ ಭಗವದ್ಗೀತೆಯಲ್ಲಿ ಹೇಳಿದ್ದೆ ಎಲ್ಲವೂ ಕೂಡ ಅಲ್ಲೇ ಬಂದಿದೆ, ಅದಕ್ಕೆ ಇದನ್ನ ನಾನು ತಕೊಂಡೆ. ಸೊ ಹಾಗಾಗಿ ಇಲ್ಲಿ ಈ ಭಗವಂತನಿಗೆ ಇರ್ತಕ್ಕಂಥ ಆ ವಿಭೂತಿಗಳು ಇನ್ನೆಲ್ಲಿ ಕಾಣಲಿಕ್ಕೆ ಸಾಧ್ಯ ನೋಡಿ. ದೊರೆತನದಲ್ಲಿ ನೋಡಿದರೆ ನಾನು ಆ ಇಡೀ ದೊರೆತನ, ಒಂದು ಒಡೆತನ, ಒಬ್ಬ ರೈತ ತನ್ನ ಹೊಲಕ್ಕೆ ಒಡೆಯ ಒಬ್ಬ ವ್ಯಕ್ತಿ, ಅವನು ದೊಡ್ಡ ವ್ಯಕ್ತಿ ಆಗಿರಬಹುದು, ಆದರೆ ಆ ಭಗವಂತ ಏನು ಈ ಭೂಮಂಡಲ ಧರಣೀಪತಿ, ಸೊ ಧರಣಿ ದೇವಿಗೆ ಅವನು ರಮಣನಾಗಿದ್ದಾನೆ. ಹರೇ ಕೃಷ್ಣ. ಮ್ಯೂಟ್ ಮಾಡಿ, ಸೌಂಡ್ ಬರ್ತದೆ. ಸವಿತಾ ಸಿ.ಕೆ ಮಾತಾಜಿ, ಹರೇ ಕೃಷ್ಣ. ಹಾಗಾಗಿ ಧರಣೀಪತಿ. ಸೊ ನಮಗೆ ಗೊತ್ತಿದೆ ಚರಾಚರ ಸಕಲ ಅಂದರೆ ಈಶಾವಾಸ್ಯಂ ಇದಂ ಸರ್ವಂ, ಇದನ್ನು ಕೂಡ ನಾವು ಮುಂದೆ ಈಶೋಪನಿಷತ್ತು ಕಲಿಯುವಾಗ ನೋಡ್ತೇವೆ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಚರಾಚರ ಜಗತ್ತಿಗೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಆಮೇಲೆ ಹೇಳ್ತಾರೆ ಏನಂತಂದ್ರೆ, ಶ್ರೀಮಂತಿಕೆಯಲ್ಲಿ ನೋಡಿ ಭಗವಂತನನ್ನ, ಶ್ರೀಕಾಂತ ಅವನು. ಶ್ರೀಕಾಂತ ಅಂದ್ರೆ ಲಕ್ಷ್ಮೀದೇವಿಯ ಪತಿ ಅವನು. ಸೊ ಹಾಗಾಗಿ ಅವನು ಶ್ರೀಮಂತಿಕೆ, ಎಲ್ಲ ಲಕ್ಷ್ಮೀದೇವಿ ಅವನ ಪಾದ ಸೇವನೆ ಮಾಡ್ತಾ ಇರ್ತಾಳೆ. ಗುರುವುತನದಲ್ಲಿ ನೋಡೆ ಜಗದಾದಿ ಗುರು ಅಂದ್ರೆ ಇಡೀ ಜ್ಞಾನ ಎಲ್ಲ ಗುರುತನ, ನಾವೇನು ಬಂದಿರ್ತಕ್ಕಂಥ ಜ್ಞಾನ, ಎಲ್ಲ ಜ್ಞಾನ ಕೂಡ ಭಗವಂತನಿಂದ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಮೇಲೆ ಈ ಜ್ಞಾನ ಸೃಷ್ಟಿ ಮಾಡಿದ ಬ್ರಹ್ಮನಿಗೂ ಕೂಡ ಜ್ಞಾನ ಕೊಟ್ಟವನು ಆ ಭಗವಂತ. ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಆ ಹಿರಿಯತನ ಪಿತಾಮಹ, ಆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಭಗವಂತ ಅವನು, ಬ್ರಹ್ಮನದೇ ತಂದೆ ಅವನು. ಸೊ ಹಾಗಾಗಿ ಪಾವನತ್ವದಿ ನೋಡೆ ಅಮರ ಗಂಗಾಜಲ, ಪಾವನತ್ವ, ಜಗತ್ತನ್ನೇ ಇಡೀ ಒಂದು 3 ಲೋಕಗಳನ್ನೇ ಪಾವನ ಮಾಡ್ತಕ್ಕಂಥ ಗಂಗಾದೇವಿ ಆ ಭಗವಂತನ ಪಾದಗಳಿಂದ ಉದ್ಭವ ಆಗಿದ್ದಾಳೆ. ಆಮೇಲೆ ದೇವತೆಗಳನ್ನು ನೋಡಿ, ದೈವತ್ವ ಭಗವಂತ ಯಾರು? ದಿವಿಜರೊಡೆಯ, ಎಲ್ಲ ದೇವತೆಗಳಿಗೆ ಒಡೆಯ ಕೂಡ ಭಗವಂತ. ಸೊ ಹಾಗಾಗಿ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕವನಯ್ಯ ಅಂತ ಪುರಂದ್ರದಾಸ ಬೇರೆಡೆ ಮಾಡ್ತಾರೆ. ಲಾವಣ್ಯ ಭಗವಂತನಷ್ಟು ಆ ಕೃಷ್ಣ ಅಂದರೆ ಆಕರ್ಷಕ, ಸರ್ವ ಆಕರ್ಷಕ ಕೃಷ್ಣ. ಸೊ ಅವನನ್ನ ನೋಡಿದರೆ ನಮ್ಗೆ ಈ ಮತ್ತೇನು ಬೇಡವಾಗತ್ತಂತೆ. ಸೊ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ ಅಂತ ಹೇಳ್ತಾರೆ. ಅಷ್ಟೊಂದು ಕೋಟಿ ಕಂದರ್ಪರು ಬಂದರೂ ಕೂಡ ಆ ಭಗವಂತನನ್ನ ಸರಿಸಾಟಿ ಅಲ್ಲ. ಭಗವಂತ ಅಷ್ಟೊಂದು ಸುಂದರನಾಗಿದ್ದಾನೆ, ಅಷ್ಟೊಂದು ಮೋಹಕನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಧೈರ್ಯದಲ್ಲಿ ನೋಡಿದರೆ ಭಗವಂತನ ಧೈರ್ಯ ಎಷ್ಟು ಶಕ್ತಿಶಾಲಿ ಅಂತ ನೋಡಿದರೆ, ಆ ಶ್ರೀಮದ್ ಭಾಗವತದಲ್ಲಿ ನಾವು ನೋಡ್ತೇವೆ ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಕ್ಷಸರುಗಳನ್ನೆಲ್ಲ ಕೊಲ್ತಾನೆ. ಪೂತನಿ, ಅಘಾಸುರ, ಬಕಾಸುರ, ಆಮೇಲೆ ತುಂಬಾ ದೊಡ್ಡ ದೊಡ್ಡ ರಾಕ್ಷಸರನ್ನೆಲ್ಲ ಕೊಂತಾನೆ.
ಆ ರಾಕ್ಷಸರುಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಕೂಡ ಅವ್ರನ್ನ ಏನು ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ಸೊ ಅಂತ ಒಂದು ರಾಕ್ಷಸರನ್ನ ಈ ಸಣ್ಣ ಮಕ್ಕಳು ಆಟಿಕೆಯನ್ನು ಮುರಿದು ಹೊತ್ತಾಕ್ಬಿಡ್ತಾರೆ. ಹಾಗೆ ಆ ರೀತಿ ಭಗವಂತ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾನೆ. ಸೊ ಹಾಗಾಗಿ ಈ ಭಗವಂತನ ವಿಭೂತಿಗಳನ್ನ ಪುರಂದರ ದಾಸರುಗಳು ಚೆನ್ನಾಗಿ ಹಾಡಿ ತಿಳಿಸ್ತಾರೆ ನಮಗೆ. ಹರೇ ಕೃಷ್ಣ. ಶ್ಲೋಕ 31ಕ್ಕೆ ಹೋಗೋಣ. ಪವನಃ ಪವತಾಂ ಅಸ್ಮಿ ರಾಮಃ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಪರಿಶುದ್ಧಗೊಳಿಸುವಲ್ಲಿ ವಾಯು ಅಂತ ಹೇಳ್ತಾನೆ. ನೋಡಿ, ಗಾಳಿ ಬೀಸಿದಾಗ ಎಲ್ಲವೂ ಕೂಡ ಶುದ್ಧ ಆಗತ್ತೆ ಅಲ್ವಾ? ಒಂದು ಗಾಳಿ ಬೀಸಿದ್ರೆ ಕೆಟ್ಟ ಗಾಳಿ ಹೊರಟೋಗ್ಬಿಡುತ್ತೆ, ಕೆಟ್ಟ ವಸ್ತು ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ನಾವು ಒಂದು ಬಟ್ಟೆ ತೊಳೆದು ಸುಮ್ಮನೆ ಅದನ್ನ ಗಾಳಿಲಿ ಒಣಗಿಸ್ದೆ ಹೋದ್ರೆ ಅದು ಒಂದು ರೀತಿ ಸುಮ್ಮನೆ ಒಂದ್ ಕಡೆಗೆ ಇಟ್ಬಿಟ್ರೆ ಅದು ವಾಸನೆ ಬರೋದಿಲ್ವಾ? ಮುಗ್ಗಲು ಬರ್ತದೆ ಮಾತಾಜಿ, ಬರ್ತದೆ. ಆದ್ರೆ ಅದನ್ನ ನಾವು ಗಾಳಿಯಲ್ಲಿ ಇಟ್ಟಾಗ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿ ಅದೆಲ್ಲ ಪರಿಶುದ್ಧ ಆಗ್ಬಿಡುತ್ತೆ ಅಲ್ವಾ? ಈಗ ನಾವು ಇನ್ನೊಂದು ಉದಾಹರಣೆ ನೋಡಬಹುದು, ಗಾಳಿ ಹೇಗೆ ಪರಿಶುದ್ಧ ಮಾಡುತ್ತೆ ಅಂತ. ರೂಮಿನ ಕಿಟಕಿ ಎಲ್ಲ ಮುಚ್ಚಿಬಿಟ್ಬಿಟ್ರೆ ಆ ರೂಮಲ್ಲಿ ಒಂದು ರೀತಿಯ ಸ್ಟೇ ಲೇಯರ್ ಹೇಳ್ತಾರೆ ಅಲ್ವಾ, ಗಾಳಿ ಅದು ಒಂದು ರೀತಿಯಾಗಿರುತ್ತೆ. ಆ ರೂಮನ್ನ ಆ ಒಂದು ಕಿಟಕಿಯನ್ನು ತೆಗೆದು ಬಿಟ್ರೆ ಪರಿಶುದ್ಧವಾದ ಗಾಳಿ ಬರುತ್ತೆ ಅಲ್ವಾ? ಫ್ರೆಶ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಪರಿಶುದ್ಧಗೊಳಿಸುವಲ್ಲಿ ನಾನು ವಾಯು ಅಂತ ಹೇಳ್ತಾನೆ. ಶಸ್ತ್ರಧಾರಿಗಳಲ್ಲಿ ರಾಮ ಯಾವಾಗಲೂ ಅದನ್ನ ಬಿಲ್ಲು ಬಾಣ ಹಿಡ್ಕೊಂಡು ಶಸ್ತ್ರಧಾರಿ. ಮೀನುಗಳಲ್ಲಿ ನಾನು ಮಕರ, ಅಂದ್ರೆ ಜಲಚರಗಳಲ್ಲಿ ಮೊಸಳೆ, ಆ ಮಕರ ಅದು ತುಂಬಾ ದೊಡ್ಡ, ತಿಮಿಂಗಿಲ ಅದು ತುಂಬಾ ದೊಡ್ಡವಾದ ಪ್ರಾಣಿ. ಆ ತಿಮಿಂಗಿಲ ಅದು ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಹರಿಯುವ ನದಿಗಳಲ್ಲಿ ಗಂಗಾ ನದಿ ಈಗಾಗಲೇ ಹೇಗೆ ದಾಸರು ಗಂಗಾ ನದಿಯನ್ನ ಹೇಗೆ ವರ್ಣಿಸ್ತಾರೆ, ಅದು ಅದೇ ರೀತಿ ಆ ಗಂಗಾ ನದಿ ಅದು ಭಗವಂತನ ಪಾದ ಕಮಲಗಳಿಂದ ಅದು ಬಂದಿರೋದು. ಹೇಗೆ ಗಂಗಾ ನದಿ ಬಂದಿರುತ್ತೆ ಅಂತಂದ್ರೆ, ತ್ರಿವಿಕ್ರಮನಾಗಿ ಅವನು ವಾಮನ ದೇವನಾಗಿ 2ನೇ ಕಾಲನ್ನು ಎತ್ತಿದಾಗ ಆ ಬೆರಳು ಹೋಗಿ ಆ ಭೂಮಂಡಲದ ಪದರಗಳನ್ನ ತೂತ ಮಾಡಿ ಆ ಕಾರಣೋದಕ ಅಂದ್ರೆ ಕಾರಣ ಸಮುದ್ರದ ನೀರು ತೊಟ್ಟಿಕ್ಕುತ್ತದೆ. ಅದೇ ಗಂಗಾ ನದಿಯಾಗಿ ಮುಂದೆ 3 ಲೋಕಗಳನ್ನು ಗಂಗಾ ನದಿ ಪವಿತ್ರಗೊಳಿಸ್ತಾಳೆ. ಶ್ಲೋಕ 32ಕ್ಕೆ ಹೋಗೋಣ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವ ಅಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಹರೇ ಕೃಷ್ಣ. ಓದಿ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯು, ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಮಧ್ಯ ಮತ್ತು ಅಂತ್ಯ. ಸೊ ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ ಆ ಭಗವಂತನೇ ನಡೆಸ್ತಕ್ಕಂಥದ್ದು. ಮತ್ತೆ ಎಲ್ಲ ವಿದ್ಯೆಗಳಲ್ಲಿ ನಾನು ಶ್ರೇಷ್ಠ ವಿದ್ಯೆ ಅಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾನೆ. ನೋಡಿ, ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನಾವು ವಿದ್ಯೆ ಕಲಿತಿದ್ದೇವೆ. ಆದರೆ ಈ ವಿದ್ಯೆ ಎಲ್ಲ ಏನು, ಅದು ನಮಗೆ ಬದುಕುವ ಕಲೆ ಅಷ್ಟೇ, ಹೊಟ್ಟೆಪಾಡಿಗಾಗಿ ಮಾತ್ರ ಸಹಾಯ ಮಾಡುತ್ತೆ. ಈ ಭೌತಿಕ ವಿದ್ಯೆ ನಮ್ಮನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ. ಆದರೆ ಈ ಆಧ್ಯಾತ್ಮಿಕ ಜ್ಞಾನ ಅದು ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಈ ಆಧ್ಯಾತ್ಮಿಕ ಜ್ಞಾನವೇ ಮುಖ್ಯವಾದದ್ದು. ಸೊ ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನ ಅದು ಅಧ್ಯಾತ್ಮ ವಿದ್ಯೆ ನಾನು ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಂದ್ರೆ ತರ್ಕ, ವಾದದಲ್ಲಿ 3 ರೀತಿ ಇದೆ. ವಿರೋಧವಾದ ಅಂದ್ರೆ ಜಲ್ಪ ಅಂತ ಹೇಳ್ತಾರೆ. ಈ ಸಾಕ್ಷಿ ಆಧಾರಗಳಿಂದ ವಾದ ಮಾಡ್ತಾರೆ, ಅದು ಜಲ್ಪ. ಮತ್ತೊಂದು ಪ್ರತಿವಾದಿಯನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ವಿತಂಡ ಅಂತ ಹೇಳ್ತಾರೆ. ಯಾವುದೇ ವಾದ ಮಾಡಲಿ ಆದರೆ ಅದಕ್ಕೆ ನಿರ್ಣಯ ಮಾಡ್ತಕ್ಕಂಥದ್ದು ಆ ನಿರ್ಣಾಯಕವಾದ, ಅದು ಸತ್ಯ. ಆ ನಿರ್ಣಾಯಕ ಸತ್ಯ ಕೊನೆಗೆ ಹೇಗೆ ಜಡ್ಜ್ಮೆಂಟ್ ನಿರ್ಣಯ ಕೊಡ್ತಾರೆ, ಅದು ಕೃಷ್ಣನ ಪ್ರತಿನಿಧಿ. ಹಾಗಾಗಿ ಎಲ್ಲ ಜಗತ್ತಿನಲ್ಲಿ ಏನು ಮುಖ್ಯವಾದದಿದೆ ಅದೆಲ್ಲವೂ ಕೂಡ ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಶ್ಲೋಕ 33ಕ್ಕೆ ಹೋಗೋಣ.
ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವ ಅಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ನಾನು ಆ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ ಅಕ್ಷಯವಾದ ಕಾಲ ಸೃಷ್ಟಿಕರ್ತನಲ್ಲಿ ನಾನು ಬ್ರಹ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅಕ್ಷರ, ಮೊದಲ ಅಕ್ಷರ ಸಂಸ್ಕೃತ ವರ್ಣಮಾಲೆಯಲ್ಲಿ ಅಕ್ಷರ ಅಕಾರ, ಅಕಾರದಿಂದ ಪ್ರಾರಂಭವಾಗುತ್ತೆ ಅಕ್ಷರಮಾಲೆ, ಎಲ್ಲರಿಗೂ ಗೊತ್ತಿದೆ. ಅಕಾರ ಇಲ್ಲದೆ ಹೋದರೆ ಏನನ್ನು ಯಾವ ಒಂದು ವಾಕ್ಯ ರಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಪ್ರಾರಂಭ, ಶಬ್ದದ ಪ್ರಾರಂಭ ಈ ಅಕಾರ. ಸೊ ಹಾಗಾಗಿ ಈ ಒಂದು ನಾವು ಮಾತಾಡಲಿಕ್ಕೂ ಕೂಡ ಅಕಾರ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅಕಾರ ಭಗವಂತನನ್ನ ಅದು ಪ್ರತಿನಿಧಿಸುತ್ತದೆ. ಆಮೇಲೆ ಸಮಾಸ, ಸಂಸ್ಕೃತದಲ್ಲಿ ಸಮಾಸಗಳು ಅಂತ ನಾವು ಕೇಳಿದ್ದೇವೆ. ಸೊ ಇಲ್ಲಿ ದ್ವಂದ್ವ ಸಮಾಸ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಈಗ ರಾಮ ಕೃಷ್ಣ, ಕೃಷ್ಣ ಅರ್ಜುನ, ಭೀಮ ಅರ್ಜುನ ಎಲ್ಲ ದ್ವಂದ್ವ. ಸೊ ಎರಡು ಹೆಸರುಗಳು ಒಟ್ಟಿಗೆ ಸೇರಿದಾಗ ಅದು ದ್ವಂದ್ವ ಸಮಾಸವಾಗುತ್ತೆ. ಹಾಗಾಗಿ ಇದು ದ್ವಂದ್ವ ಸಮಾಸ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಕೊಲ್ಲುವವರಲ್ಲೆಲ್ಲ ಕಾಲವೇ ಕಟ್ಟ ಕಡಿಯುವುದು. ಈಗ ಕಾಲದ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಮತ್ತೆ ಹಿಂದಿನ ಶ್ಲೋಕದಲ್ಲೂ ಹೇಳಿದ್ದಾನೆ, ಈ ಶ್ಲೋಕದಲ್ಲೂ ಕೂಡ ಹೇಳಿದ್ದಾನೆ. 32ನೇ ಶ್ಲೋಕ, 33ನೇ ಶ್ಲೋಕ, 34ನೇ ಶ್ಲೋಕ ಅಲ್ಲಿಯೂ ಕೂಡ ಮೃತ್ಯು ಕಾಲ ಬರ್ತದೆ. ಸೊ ಹಾಗಾಗಿ ಕೊಲ್ಲುವವರಲ್ಲಿಲ್ಲ ಕಾಲ ಹೇಳ್ತಕ್ಕಂಥದ್ದು ಮೃತ್ಯು, ಅದು ಕೊಲ್ತಕ್ಕಂಥದ್ದು. ಆ ಸಾವು, ಆ ಮೃತ್ಯು ಭಗವಂತನೇ. ಸೊ ಕಾಲ ಸ್ವರೂಪಿ. ಅಹಂ ಕಾಲಃ ಕಾಲ ಅಂತಂದ್ರೆ ಎಲ್ಲದನ್ನು ನಾಶ ಮಾಡ್ತಕ್ಕಂಥ ಶಕ್ತಿ. ಸೊ ಅದು ಕೃಷ್ಣನ ಪ್ರತಿನಿಧಿ. ಯಾಕೆಂತಂದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಪ್ರಳಯ. ಆ ಪ್ರಳಯಾಗ್ನಿ ನಮಗೆ ಕೇಳಿದ್ದೇವೆ ನಾವು. ಪ್ರಳಯ ಕಾಲದಲ್ಲಿ ಅಗ್ನಿ ಬರ್ತದೆ. ಸೊ ಜಲಪ್ರಳಯ, ಅಗ್ನಿ ಪ್ರಳಯ ಅಂತೆಲ್ಲ ಕೇಳಿದ್ದೇವೆ. ಸೊ ಅಗ್ನಿ ಪ್ರಳಯದಲ್ಲಿ ಏನಾಗುತ್ತೆ, ಪ್ರಳಯಾಗ್ನಿ, ಎಲ್ಲ ಪ್ರಳಯಾಗ್ನಿ ಬರ್ತದೆ. ಪ್ರಳಯಾಗ್ನಿ ಬಂದು ನಾಶವಾಗಿ ಹೋಗುತ್ತೆ ಎಲ್ಲ. ಸೊ ನಾಶ ಪಡ್ತಕ್ಕಂಥ ಶಕ್ತಿ ಕೂಡ ಆ ಕೃಷ್ಣನ ಪ್ರತಿನಿಧಿ. ಆಮೇಲೆ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ. ಯಾಕೆಂತಂದ್ರೆ ಬ್ರಹ್ಮ ಇಷ್ಟು ಮುಖ್ಯ ಅಂತಂದ್ರೆ ಎಲ್ಲರೂ ಸೃಷ್ಟಿಗೊಳ್ತಾರೆ ಜೀವಿಗಳು, ಆದರೆ ಬ್ರಹ್ಮ ಮುಖ್ಯವಾದವನು. ಯಾಕಂದ್ರೆ ಬ್ರಹ್ಮನಿಗೆ ಭಗವಂತ ಅವನಿಗೆ ನೇರವಾಗಿ ಒಂದು ಜ್ಞಾನವನ್ನು ಕೊಟ್ಟು ಬ್ರಹ್ಮನಿಂದ ಮತ್ತೆ ಎರಡನೇ ಸೃಷ್ಟಿ ವಿಸರ್ಗ ಆಗತ್ತೆ. ಎಲ್ಲ ಜೀವಿಗಳನ್ನು 14 ಲೋಕಗಳಲ್ಲಿ ಜೀವಿಗಳನ್ನು ಸೃಷ್ಟಿ ಮಾಡಿ ಅದರಲ್ಲೆಲ್ಲ ಜೀವಿಗಳನ್ನು ಇಡ್ತಾನೆ. ಸೊ ಹಾಗಾಗಿ ಬ್ರಹ್ಮನೇ ಪ್ರಧಾನನಾದದ್ದು. ಆದುದರಿಂದ ಅವನು ಕೃಷ್ಣನ ಪ್ರತಿನಿಧಿ. ಶ್ಲೋಕ 34. ಮೃತ್ಯು ಸರ್ವಹರಶ್ಚ ಅಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಹರೇ ಕೃಷ್ಣ. ಸರ್ವಭಕ್ಷಕನಾದ ಮೃತ್ಯುವು ನಾನೇ. ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ವ ನಾನೇ. ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ ವಾಕ್ಕು, ಸ್ಮೃತಿ, ಮೇಧಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ 3 ಸಾರಿ ಕಾಲ ನಾನು ಮೃತ್ಯು ನಾನು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ 32ನೇ ಶ್ಲೋಕದಲ್ಲಿಯೂ ಅದನ್ನೇ ಹೇಳಿದ್ದಾನೆ, 34ನೇ ಶ್ಲೋಕದಲ್ಲಿಯೂ ಅದನ್ನೇ ಹೇಳಿದ್ದಾನೆ. 33ನೇ ಶ್ಲೋಕ ಅಂತ ಕಾಣುತ್ತೆ. 33ನೇ ಶ್ಲೋಕ. ಕಾಲೋ ಆಂ ಅಕ್ಷಯ ಕಾಲೋ, ನಾನು ಕಾಲ ಅಂತ ಹೇಳಿದ್ದಾನೆ. ಈಗ ಇಲ್ಲಿ ಮೃತ್ಯು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಮೃತ್ಯು ಸರ್ವಹರಶ್ಚ, ಸರ್ವಭಕ್ಷಕನಾದ ಮೃತ್ಯು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಜಗತ್ತಲ್ಲಿ ನಾವು ಏನೇನೆಲ್ಲ ಸಂಪಾದನೆ ಮಾಡ್ತೇವೆ, ಆದರೆ ಮೃತ್ಯು ಬಂದಾಗ ಎಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಆ ಮೃತ್ಯು ಹೇಳೋದು ಸರ್ವವನ್ನು ಭಕ್ಷಿಸಿ ಬಿಡುತ್ತೆ. ಈವನ್ ಮನುಷ್ಯನ, ಆ ಪ್ರಾಣಿ ಅಥವಾ ಮನುಷ್ಯ ಅಥವಾ ಯಾವುದೇ ಜೀವಾತ್ಮದ ದೇಹವನ್ನು ತಗೊಂಡು ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಸರ್ವಭಕ್ಷಕ ಅಂತ ಕೇಳ್ತಾರೆ. ಸರ್ವಭಕ್ಷಕನಾದ ಆ ಮೃತ್ಯು
ಭಗವಂತ. ಸೊ ಮನುಷ್ಯ, ಇಲ್ಲಿ ಶ್ರೀಲ ಪ್ರಭುಪಾದ ಬರೀತಾರೆ, ಮನುಷ್ಯ ಹುಟ್ಟಿದಾಗಿನಿಂದ ಪ್ರತಿ ಕ್ಷಣವೂ ಸಾಯ್ತಾ ಇರ್ತಾನೆ. ಯಾಕೆಂದ್ರೆ ಪ್ರತಿ ಕ್ಷಣಕ್ಕೂ ನಾವು ಸಾವಿಗೆ ಹತ್ತಿರ ಆಗ್ತಾ ಹೋಗ್ತಾ ಇರುತ್ತೆ. ಸಾವು ಪ್ರತಿ ಕ್ಷಣವನ್ನು ತಿನ್ನುತ್ತಾ ಹೋಗ್ತಾ ಇರುತ್ತೆ. ಆ ಕಡೆಯ ಪೆಟ್ಟು ಪ್ರತಿ ಒಂದೊಂದು ಕ್ಷಣವೂ ಕೂಡ ಮನುಷ್ಯನನ್ನ ಸಾವಿನ ಹತ್ತಿರಕ್ಕೆ ಕೊಂಡ್ಕೊಂಡು ಹೋಗುತ್ತೆ. ಆ ಕೊನೆಯ ಪೆಟ್ಟು ಸಾವು. ಸೊ ಹಾಗಾಗಿ ಹೇಗೆ ಕೇಳಿದರೆ, ಜೀವಿಗಳು ಹುಟ್ಟುತ್ತಾರೆ, ಬೆಳೀತಾರೆ, ಆಮೇಲೆ ಕೆಲಕಾಲ ಇರ್ತಾರೆ, ಮಕ್ಕಳನ್ನು ಪಡಿತಾರೆ, ಆಮೇಲೆ ಮಾಯವಾಗಿ ಹೋಗ್ತಾರೆ. ಇದನ್ನು ನೋಡಿದ್ದೇವೆ ನಾವು ಎಲ್ಲರೂ ಕೂಡ. ಆ ಷಡ್ವಿಕಾರ, ಇದಕ್ಕೆ ಷಡ್ವಿಕಾರ ಅಂತ ಕರೀತಾರೆ. ಆಮೇಲೆ ಅದರಲ್ಲಿ ಮೊಟ್ಟ ಮೊದಲು ಹುಟ್ಟುವಾಗ ಏನಾಗುತ್ತೆ, ಗರ್ಭದಿಂದ ಮಗು ಹೊರಗೆ ಬರುತ್ತೆ. ಸೊ ಈ ಒಂದು ಹುಟ್ಟು ಕೂಡ ಭಗವಂತ ಅಂತ ಹೇಳ್ತಾನೆ. ಹುಟ್ಟು ಮುಂದಿನ ಚಟುವಟಿಕೆಗಳ ಪ್ರಾರಂಭ. ಸೊ ಹಾಗಾಗಿ ಹುಟ್ಟಿನಿಂದ ಸಾವು. ಸೊ ಆ ಸಾವು ಹೇಳ್ತಕ್ಕದ್ದು ಕೊನೆಯದು. ಆ ಸಾವು ಕೂಡ ಕೃಷ್ಣ. ಆ ಗರ್ಭದಿಂದ ಬಿಡುಗಡೆ ಮಾಡುವನು ಕೃಷ್ಣ, ಆಮೇಲೆ ಸಾವು ಬರ್ತಕ್ಕಂಥದ್ದು ಕೃಷ್ಣ. ಸೊ ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಾವು ಈ ವಿಚಾರವನ್ನು ಯಾರು ತಿಳಿತಾನೆ ಶ್ರೀಮದ್ ಭಗವದ್ಗೀತೆಯಲ್ಲಿ, ನಾವು ಸರ್ವಭಕ್ಷಕನಾದ ಮೃತ್ಯು. ಸೊ ಸಾವಿನ ಬಗ್ಗೆ ಭಗವದ್ಗೀತೆ ಅನೇಕ ಸಾರಿ ಹೇಳುತ್ತೆ. ಸೊ ಹುಟ್ಟಿದವನಿಗೆ ಜನ್ಮಗೆ ಸಾವು ನಿಶ್ಚಿತ. ಸೊ ಅದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಹುಟ್ಟಿದವನಿಗೆ ಸಾವು ನಿಶ್ಚಿತ, ಜನ್ಮ ಮೃತಸ್ಯ ಚ. ಸೊ ಸತ್ತವನಿಗೆ ಜನ್ಮವು ಕೂಡ ನಿಶ್ಚಿತ. ಯಾಕೆಂತಂದ್ರೆ ಅವನು ಯಾಕೆ ನಿಶ್ಚಿತ, ಅವನು ಭಗವಂತನ ಲೋಕಕ್ಕೆ ಹೋಗದಿದ್ರೆ ಮತ್ತೊಂದು ಜನ್ಮ ಪಡ್ಕೊಳ್ಳೇಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರಿಗೆ ಮರಣ ನಿಶ್ಚಯ, ಆಮೇಲೆ ಜನ್ಮ ಮೃತಸ್ಯ ಚ, ಯಾರು ಸತ್ತಿದ್ದಾರೆ ಅವನಿಗೆ ಹುಟ್ಟು ಕೂಡ ನಿಶ್ಚಿತ, ಅಷ್ಟೇ ಖಚಿತವಾದದ್ದು. ಸೊ ಅದಕ್ಕೆ ನಾವು ಹುಟ್ಟು ಸಾವಿನ ಈ ಚಕ್ರ, ಈ ಭೌತಿಕ ಲೋಕದಲ್ಲಿ ಹುಟ್ಟು ಸಾವು ಬರ್ತಾನೆ ಇರುತ್ತೆ. ಜೀವಾತ್ಮ ಒಂದಾದ ಮೇಲೆ ಮತ್ತೊಂದು ದೇಹವನ್ನ ಬದಲಾವಣೆ ಮಾಡ್ಕೊಳ್ತಾನೆ ಅವನ ಕರ್ಮಾನುಸಾರ. ನಾವೇನು ಇವತ್ತು ಪ್ರತಿ ಕ್ಷಣ ಏನು ಕರ್ಮ ಮಾಡ್ತೇವೆ ಅದಕ್ಕೆ ಇದು ಉಂಟು, ಏನು ಅಂದರೆ ಪ್ರತಿಕ್ರಿಯೆ ಉಂಟು. ಯಾವುದು ಪ್ರತಿಕ್ರಿಯೆ? ಆ ಪ್ರತಿಕ್ರಿಯೆ ಅದಕ್ಕೆ ಪುಣ್ಯ ಪಾಪ. ಅದು ಪುಣ್ಯ ಗಳಿಸಿದ್ರು ನಾವು ಮತ್ತೆ ಈ ಲೋಕಕ್ಕೆ ಬರಬೇಕು, ಪಾಪ ಗಳಿಸಿದ್ರು ಮತ್ತೆ ಅದನ್ನ ಅನುಭವಿಸ್ಲಿಕ್ಕೆ ಬರಲೇಬೇಕು. ಆದರೆ ಪುಣ್ಯ ಪಾಪಗಳನ್ನು ಮಾಡದೆ ಭಗವಂತನ ಕೆಲಸ, ಭಗವಂತನ ಸೇವೆ ಮಾಡಿದರೆ ಅದು ಅಕರ್ಮವಾಗುತ್ತೆ. ಸೊ ಅದನ್ನು ಮಾಡಿದರೆ ನಾವು ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬಹುದು. ಸೊ ಅದಕ್ಕೆ ಇಲ್ಲಿ ಮೃತ್ಯು ಅಂತ ಹೇಳ್ತಾರೆ. ಯಾಕೆಂದ್ರೆ ಭಗವಂತ ಎಲ್ಲರಿಗೂ ಕೂಡ ಬರ್ತಾನೆ, ಇವನ್ ಅಭಕ್ತರಿಗೂ ಬರ್ತಾನೆ. ಅಭಕ್ತರಿಗೆ ಮೃತ್ಯುವಾಗಿ ಬರ್ತಾನೆ. ಭಕ್ತರಿಗೆ ಹೇಗೆ ಬರ್ತಾನೆ? ಭಕ್ತರಿಗೂ ಕೂಡ ಮೃತ್ಯು ಬರುತ್ತೆ. ಮೃತ್ಯು ಬರೋದಿಲ್ಲ ಅಂತಿಲ್ಲ, ಆದರೆ ಭಕ್ತರಿಗೆ ಹೇಗೆ ಬರುತ್ತೆ? ಬೆಕ್ಕು ಒಂದು ಚಿಕ್ಕ ಮರಿಯನ್ನ ಬಾಯಲ್ಲಿ ಇಟ್ಕೊಂಡು ಹೋಗುತ್ತೆ. ಆದರೆ ಬಾಯಲ್ಲಿ ಚಿಕ್ಕ ಮರಿ ಇಟ್ಕೊಂಡ್ರೆ ಆ ಮರಿಗೆ ತುಂಬ ಖುಷಿ ಆಗತ್ತೆ, ತಾಯಿ ಅಪ್ಪುಗೆ, ಬಿಸಿ ಅಪ್ಪುಗೆ ಆಗುತ್ತೆ. ಆದರೆ ಅದೇ ಬೆಕ್ಕು ಒಂದು ಇಲಿಮರಿಯನ್ನು ಹೊತ್ಕೊಂಡು ಹೋಗುತ್ತೆ ತಿನ್ನಲಿಕ್ಕೆ. ಆ ಇಲಿಗೆ ಪ್ರಾಣ ಸಂಕಟ, ಪ್ರಾಣ ಹೋಗ್ತದೆ. ಸೊ ಹಾಗೆ ಇಲ್ಲಿ ಭಕ್ತರಿಗೆ ಮೃತ್ಯು ಬಂದರೆ ಅದು ಏನು, ಅದು ಭಗವಂತನ ಲೋಕಕ್ಕೆ ಹೋಗ್ತಾನೆ. ಅವನು ಮತ್ತೆ ಮತ್ತೆ ಹುಟ್ಟು ಜನ್ಮ ಇಲ್ಲ ಅವನಿಗೆ. ಆದರೆ ಅದೇ ಅಭಕ್ತನಿಗೂ ಕೂಡ ಕೃಷ್ಣ ಬರ್ತಾನೆ, ಕಾಲವಾಗಿ ಬರ್ತಾನೆ, ಮೃತ್ಯುವಾಗಿ ಬರ್ತಾನೆ. ಸೊ ಹಾಗಾಗಿ ಅದನ್ನ ನಾನು ಮೃತ್ಯು ತಿಳ್ಕೋ, ಸರ್ವವನ್ನು ಭಕ್ಷಿಸಿ ಬಿಡ್ತೇನೆ, ನಿನ್ನದು ಏನು ಮಾಡ್ಕೊಂಡಿದ್ಯಾ ನೀ ಜಗತ್ತಲ್ಲಿ ಅದು ಎಲ್ಲವನ್ನು ತಿಂದು ಬಿಡ್ತೇನೆ ನಾನು ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದರಿಂದ ನಾವು ಎಚ್ಚೆತ್ಕೊಳ್ಬೇಕು. ನಾವೇನು ಇಲ್ಲಿ ಸಂಪಾದನೆ ಮಾಡಿದ್ರು ಕೂಡ ಅದು ಎಲ್ಲವೂ ಇಲ್ಲಿಯೇ ಉಳಿಯುತ್ತದೆ. ನಮ್ಮ ದೇಹವು ಕೂಡ ನಾವು ಬಿಟ್ಟು ಹೋಗ್ಬೇಕಾಗತ್ತೆ. ಆದ್ದರಿಂದ ನಾವು ಭಗವಂತನ ಒಂದು ಸೇವೆ ಮಾಡಿಕೊಂಡ್ರೆ, ಭಕ್ತಿ ಪುಣ್ಯ ಅದನ್ನು ನಾವು ಮಾಡಿದರೆ ನಮಗೆ ಮುಂದೆ ಭಗವಂತ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದ್ರೆ, ಈಗ ಅಂದ್ರೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವನ್ನಾದರೂ ಕೃಷ್ಣ ಪ್ರಜ್ಞೆಯಲ್ಲಿ 100% ಕೃಷ್ಣ ಪ್ರಜ್ಞೆ ಯಾರು ಮಾಡ್ತಾರೆ, ಭಗವಂತನ ಭಕ್ತಿ ಸೇವೆ ಮಾಡಿ ಯಾರು ಮಾಡ್ತಾರೆ, ಅವರು 100% ಮಾಡಿದಾಗ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಆಗಲಿಲ್ಲ, ಆಯಿತು ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ, ಅದು ಯಾವಾಗಲೂ ಶಾಶ್ವತವಾಗಿ ಮತ್ತೊಂದು ಜನ್ಮ ಬಂದಾಗ ಕೂಡ ಅದು ನಮಗೆ ಸಿಕ್ಕತ್ತೆ. ಆಗ ಮನುಷ್ಯ ಜನ್ಮ ಬರಲಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನೀವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದರೆ ನೀವು ಏನಿಂದ ದೊಡ್ಡ ಅಪಾಯದಿಂದ ಪಾರಾಗ್ತೀರಿ ಅಂತ ಹೇಳ್ತಾರೆ. ಏನದು ಅಪಾಯ ಅಂತ ಶಿಷ್ಯರು ಕೇಳ್ತಾರೆ. ಅಂದರೆ ನಿಮಗೆ ಆ ಪ್ರಾಣಿಗಳಾಗ್ತಕ್ಕಂಥ ಅಪಾಯ ಹೋಗ್ತದೆ. ಯಾಕೆಂದರೆ ಭಗವಂತ ಮತ್ತೊಂದು ಸಾರಿ ನಿಮಗೆ ಭಕ್ತಿ ಸೇವೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತಾನೆ ಮನುಷ್ಯನಾಗಿ. ಅಂದರೆ ಶುಚೀನಾಂ ಶ್ರೀಮತಾಂ ಗೇಹಿ ಅಂತ ನೀವು ಓದಿದ್ದೀರಿ 6ನೇ ಅಧ್ಯಾಯದಲ್ಲಿ.
ಅಂದರೆ ಒಂದು ಬ್ರಾಹ್ಮಣರ ಶುಚಿನಾಮ ಅಂದರೆ ಬ್ರಾಹ್ಮಣರ ಕುಟುಂಬದಲ್ಲಿ, ಶ್ರೀಮತಾಮ್ ಅಂದರೆ ಒಂದು ಶ್ರೀಮಂತ ವರ್ತಕರ ಕುಟುಂಬದಲ್ಲಿ, ವೈಶ್ಯರ ಕುಟುಂಬದಲ್ಲಿ ನಿಮಗೆ ಜನ್ಮ ಸಿಗ್ಬೋದು. ಆಗ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ನಿಮಗೆ ಅವಕಾಶ ಇರ್ತಕ್ಕಂಥ ತಂದೆ ತಾಯಿಗಳು ಆ ಒಂದು ಸಂದರ್ಭದಲ್ಲಿ ನಿಮಗೆ ಜನ್ಮ ಸಿಕ್ಕತ್ತೆ ಮನುಷ್ಯರಾಗಿ ಅಂತ. ಸೊ ಅದು ಬಹಳ ಮುಖ್ಯ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನು ಮಾಡಿರ್ತೇವೆ ಅದು ಮತ್ತೆ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೋದು, ಆದರೆ ಬೇರೆ ಯಾವುದು ಬರುವುದಿಲ್ಲ. ಯಾಕೆ? ಮುಂದಿನ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆ ಎಲ್ಲಿವರೆಗೆ ಮುಗಿಸಿದ್ದೇವೆಯೋ ಅದರ ಮುಂದಿನಿಂದ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ 7 ಸಿರಿಗಳನ್ನು ಹೇಳ್ತಾರೆ. ಅಂದರೆ ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ದೃಢತೆ, ತಾಳ್ಮೆ. ಇದು ಅಂದರೆ ಇದನ್ನೇ ಹೇಳ್ತಾ ಇದ್ದಾರೆ 7 ಸಿರಿಗಳು. ಕೀರ್ತಿ ಶ್ರೀವಾಕ್ಚ ನಾರೀಣಾಂಚ ಸ್ಮೃತಿರ್ಮೇಧ ಧೃತಿ ಕ್ಷಮ. ಇವೆಲ್ಲ ನಾನು ಅಂತ ಹೇಳ್ತಾ ಇದ್ದೇನೆ. ಈ ಎಲ್ಲ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ, ತಾಳ್ಮೆ ಸ್ತ್ರೀಯರಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಸ್ತ್ರೀ ಸಹಜ, ಇದೆಲ್ಲ ಸ್ತ್ರೀ ಸಹಜವಾದ ಗುಣಗಳು ಅದು. ಸೊ ಹಾಗಾಗಿ ಅದು ನಾನು, ಆ ಸಿರಿಗಳು ನಾನು ಅಂತ ಹೇಳ್ತಾನೆ. ಈ ಎಲ್ಲ ಸಿರಿ ಯಾರಿಗಿರುತ್ತೆ? ಕೀರ್ತಿ, ಅದೃಷ್ಟ, ಸುಂದರ, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ, ತಾಳ್ಮೆ, ಇವೆಲ್ಲವೂ ಇವುಗಳಲ್ಲಿ ಕೆಲವು ಸಿರಿಗಳಿದ್ರೆ ಮಹಾನ್ ವ್ಯಕ್ತಿಗಳಾಗ್ತಾರೆ ಅಂತ ಅಲ್ಲಿ ಶ್ರೀಲ ಪ್ರಭುಪಾದ ನಮಗೆ ತಿಳಿಸ್ತಾರೆ. ಸೊ ಹಾಗಾದ್ರಿಂದ ವ್ಯಕ್ತಿ ಧರ್ಮಿಷ್ಠನಾಗಿದ್ದರೆ, ಪ್ರಸಿದ್ಧರಾಗಿದ್ದರೆ ಅವನು ಮಹಿಮಾನ್ವಿತನಾಗ್ತಾನೆ. ಸೊ ಹಾಗಾಗಿ ಇಲ್ಲಿ ಸ್ಮೃತಿ, ಮೇಧ, ಧೃತಿ ಇವೆಲ್ಲವೂ ಕೂಡ ಎಲ್ಲ ಭಗವಂತನನ್ನ ಪ್ರತಿನಿಧಿಸುತ್ತವೆ. ಶ್ಲೋಕ 35 ನೋಡೋಣ. ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋ ಅಹಂ ಋತೂನಾಂ ಕುಸುಮಾಕರಃ. ಹರೇ ಕೃಷ್ಣ. ಸಾಮವೇದದಲ್ಲಿನ ಸ್ತೋತ್ರಗಳನ್ನು ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕಾರವಾದ ವಸಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಈಗಾಗಲೇ ನಾವು ನೋಡಿದ್ದೇವೆ, ವೇದಗಳಲ್ಲಿ ನಾನು ಸಾಮವೇದ ಅಂತ ಭಗವಂತ ಈಗಾಗಲೇ ಹೇಳಿದ್ದಾನೆ. ಈ ಸಾಮವೇದ ಅಂದರೆ ಭಗವಂತನಿಗೆ ಹಾಡ್ತಕ್ಕಂಥ ಹಾಡು. ಅದರಲ್ಲಿ ಬೃಹತ್ ಸಾಮ ಹೇಳ್ತಕ್ಕಂಥದ್ದು ಒಂದು ಮಧುರವಾದ ಹಾಡಿದೆಯಂತೆ ಈ ಒಂದು ಸಾಮವೇದದಲ್ಲಿ. ಇದನ್ನ ಮಧ್ಯರಾತ್ರಿ ಸಮಯದಲ್ಲಿ ಹಾಡ್ತಾರೆ. ಆ ಬೃಹತ್ ಸಾಮ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಇಲ್ಲಿ ಛಂದೋಬದ್ಧವಾಗಿ ಹಾಡ್ತಕ್ಕಂಥದ್ದು ಅದು ಆ ಛಂದೋಬದ್ಧವಾದ ಕವನಗಳು, ಅದರಲ್ಲಿ ಗಾಯತ್ರಿ ಮಂತ್ರ. ಸೊ ಈ ಗಾಯತ್ರಿ ಮಂತ್ರ ತುಂಬಾ ಮುಖ್ಯವಾದದ್ದು. ಈ ಗಾಯತ್ರಿ ಮಂತ್ರ ಅದು ಕೂಡ ಭಗವಂತನನ್ನ ಪ್ರತಿನಿಧಿಸುತ್ತದೆ. ಸೊ ಹಾಗಾಗಿ ಗಾಯತ್ರಿ ಮಂತ್ರ ಅದರ ಉದ್ದೇಶ ಏನು ಅಂತಂದರೆ ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರ. ಸೊ ಹಾಗಾಗಿ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಮತ್ತೆ ಇದು ಅಂದರೆ 2ನೇ ಇನಿಷಿಯೇಷನ್ ತಗೊಂಡಾಗ, ದೀಕ್ಷೆ ತಗೊಂಡಾಗ ಗಾಯತ್ರಿ ಮಂತ್ರವನ್ನು ಕೊಡ್ತಾರೆ. ಸೊ ಹಾಗಾಗಿ ಇದು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿ ರಚಿತವಾದ ಮಂತ್ರ. ಈ ಜಪದಲ್ಲಿ, ಗಾಯತ್ರಿ ಮಂತ್ರ ಜಪದಲ್ಲಿ ಯಾರು ಯಶಸ್ವಿ ಆಗಿದ್ದಾರೆ ಅವರು ಭಗವಂತನ ದಿವ್ಯ ಸ್ಥಾನವನ್ನು ಪ್ರವೇಶಿಸಬಲ್ಲ ಅಂತ ಹೇಳಿದ್ದಾರೆ. ಈ ಗಾಯತ್ರಿ ಮಂತ್ರ ಬ್ರಹ್ಮನನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ ಎಂದು ಕೂಡ ಹೇಳಿದ್ದಾರೆ. ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಇದು ಸಾಗಿ ಬಂದಿದೆ. ಆಮೇಲೆ ಇಲ್ಲಿ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ತುಂಬ ಮುಖ್ಯವಾದದ್ದು, ಸುಗ್ಗಿ ಕಾಲ ಅಂತ. ಆಗ ಜನ ತುಂಬ ಇಷ್ಟಪಡ್ತಾರೆ, ಸಂತೋಷದಿಂದ ಇರ್ತಾರೆ. ಅದು ವಸಂತ ಕಾಲ ಅಂದರೆ ಎಲ್ಲರಿಗೂ ಇಷ್ಟ. ಯಾಕೆಂದರೆ ವಸಂತ ಕಾಲ ಅಂತಂದರೆ ಎಲ್ಲ ಹೂಗಳು, ಹಣ್ಣುಗಳು, ಆ ಹೂಗಳು ಅರಳುತ್ತೆ, ಗಿಡ ಮರಗಳು ಬೆಳೆಯುತ್ತೆ, ಚಳಿ ಕೂಡ ಇರೋದಿಲ್ಲ. ವಸಂತ ಕಾಲ, ಋತುಗಳ ರಾಜ ತಾ ಬಂದ ವಸಂತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವನು ಋತುಗಳ ರಾಜ ವಸಂತ. ಸೊ ಆ ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಉತ್ಸವಗಳಿವೆ. ಆದ್ದರಿಂದ ಎಲ್ಲ ಋತುಗಳಲ್ಲಿ ವಸಂತ ಋತು ಸಂತೋಷದ ಋತು. ಆ ವಸಂತ ಋತು ಕೃಷ್ಣನನ್ನ ಪ್ರತಿನಿಧಿಸುತ್ತದೆ. ಶ್ಲೋಕ 36 ನೋಡೋಣ. ದ್ಯೂತಂ ಚಲಯತಾಂ ಅಸ್ಮಿ ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಹರೇ ಕೃಷ್ಣ. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವೂ ನಾನೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಭಗವಂತನನ್ನ ಮೋಸ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಭಗವಂತ
ಯಾರಿಗಾದರೂ ಮೋಸ ಮಾಡಬೇಕು ಅಂತ ಭಗವಂತ ಯೋಚನೆ ಮಾಡಿದ್ರೆ ಅದನ್ನು ತಡೀಲಿಕ್ಕೂ ಕೂಡ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದರೆ ಈಗಂತ ಇಲ್ಲಿ ಭಗವಂತ ಜೂಜು ನಾನೇ ಅಂತ ಹೇಳ್ತಾನೆ. ಆದರೆ ಜೂಜು ಅಂತಂದರೆ ಅದು ಜೂಜೇ ಭಗವಂತ ಅಂತ ನಾವು ಅರ್ಥ ಮಾಡ್ಕೊಳ್ಬಾರದು ಅಂತ ಹೇಳ್ತಾ ಇಲ್ಲ. ಅಂದರೆ ಇಲ್ಲಿ ನಾವೇನು ತಿಳ್ಕೊಬೇಕು, ಜೂಜನ್ನು ನಾವು ಆಡಬಾರ್ದು. ಯಾಕೆಂದರೆ ಅದು ಮೋಸ. ಜೂಜು ಅಂದರೆ ಅಲ್ಲಿ ಮೋಸ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಒಂದು ಮೋಸ ನಡ್ತಕ್ಕಂಥದ್ದು ಜೂಜಿನಲ್ಲಿ. ಅದರಿಂದ ಜೂಜು ಮೋಸಗಳಲ್ಲಿ ಮುಖ್ಯವಾದದ್ದು, ಅದಕ್ಕೆ ಅದು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾನೆ. ಕೃಷ್ಣನನ್ನು ಪ್ರತಿನಿಧಿಸುತ್ತದೆ. ಮತ್ತೆ ತೇಜಸ್ವಿಗಳ ತೇಜಸ್ಸು ನಾನು ಅಂತ ಹೇಳ್ತಾನೆ. ಅಂದರೆ ಎಲ್ಲ ತೇಜಸ್ಸು, ಈಗ ನಾವು ನೋಡಿ ಸೂರ್ಯನಿಗೆ ಎಷ್ಟು ತೇಜಸ್ಸು ಉಂಟಲ್ವಾ, ಆ ತೇಜಸ್ಸು ಎಲ್ಲಿಂದ ಬರುತ್ತೆ? ಸೂರ್ಯನಿಗೆ ತೇಜಸ್ಸು ಕೃಷ್ಣನಿಂದ ಬರುತ್ತೆ. ಹೇಗೆ ಬರುತ್ತೆ ಅಂದರೆ ಕೃಷ್ಣನ ಆ ದಿವ್ಯ ದೇಹದಿಂದ ಪ್ರಭೆ ಬರ್ತದೆ, ಆ ಬ್ರಹ್ಮಜ್ಯೋತಿಯ ಪ್ರಭೆ. ಆ ಬ್ರಹ್ಮಜ್ಯೋತಿಯ ಪ್ರಭೆ ಆ ಕೃಷ್ಣನಿಗೆ ಬರ್ತಕ್ಕಂಥದ್ದು, ಆ ಕೃಷ್ಣನಿಂದ ಬರ್ತಕ್ಕಂಥದ್ದು. ಆ ಪ್ರಭೆ ಸೂರ್ಯನಿಗೆ ತಗೊಳ್ತಾನೆ, ಆ ಸೂರ್ಯನ ಬೆಳಕಾಗುತ್ತೆ. ಸೊ ಹಾಗಾಗಿ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು ಎಲ್ಲ ಕೂಡ ಬರ್ತಕ್ಕಂಥದ್ದು ಭಗವಂತನಿಂದ. ಮತ್ತೆ ನಾನು ಜಯ, ಎಷ್ಟೋ ಜನ ನಾನು ಜಯ ಪಡೆದೆ ಅಂತ ಹೇಳ್ತಾರೆ, ಸಕ್ಸಸ್. ಆದರೆ ಆ ಜಯಶಾಲಿಗಳು ಏನನ್ನೇ ಜಯಿಸಲಿ, ಯಾವುದೇ ಒಂದು ಫೀಲ್ಡಲ್ಲಿ ಏನು ಬೇಕಾದ್ರೂ ಜಯಿಸ್ಬೋದು ವ್ಯಕ್ತಿ. ಆದರೆ ಆ ಜಯ ಅಂತಕ್ಕಂಥದ್ದು ಭಗವಂತ. ಮತ್ತೆ ಸಾಹಸ, ಏಕೆಂತಂದರೆ ಕೆಲವರು ತುಂಬ ನಾನು ಸಾಹಸ ಮಾಡಿದೆ, ಆ ಸಾಹಸ ಭಗವಂತ, ನಾವು ಮಾಡಿದ್ದಲ್ಲ. ಆಮೇಲೆ ಬಲಿಷ್ಠರ ಬಲವೂ ನಾನೇ. ಬಲಿಷ್ಠರು ಬಲವಾಗಿ ಕೆಲವರು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಿಬಿಡ್ತಾರೆ ಎಷ್ಟೆಷ್ಟೋ. ಆದರೆ ಆ ಬಲ ಏನಿದೆ, ಆ ಬಲ ನಾನು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಎಲ್ಲ ಒಂದು ಶಕ್ತಿ, ತೇಜಸ್ಸು, ಬಲ ಇವೆಲ್ಲವೂ ಕೃಷ್ಣ. ಹಾಗಾಗಿ ಈಗ ನೋಡಿ, ಭಗವಂತನ ಮೀರಿಸುವಂಥ ಬಲ ಇದೆಯಾ? ಅವನು ಆ ಗೋವರ್ಧನ ಗಿರಿಯನ್ನ ಒಂದು 7 ವರ್ಷದ ಬಾಲಕ ಎಡಗೈ ಕಿರುಬೆರಳಿನಲ್ಲಿ 7 ಹಗಲು 7 ರಾತ್ರಿ ಎತ್ತಿ ನಿಲ್ಲಿಸಿದ್ದಾನೆ. ಇದು ಯಾರಾದರೂ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ, ಆಗಲ್ಲ. ತೇಜಸ್ಸಿನಲ್ಲಿ ಅವನನ್ನು ಮೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನ ತೇಜಸ್ ಎಲ್ಲ ಈ ಜಗತ್ತಿಗೆ, ಐಕ ಆಧ್ಯಾತ್ಮಿಕ ಎಲ್ಲ ಕಡೆಗೂ ಬೆಳಕು ತೇಜಸ್ಸು ಬರ್ತಕ್ಕಂಥದ್ದು ಭಗವಂತನಿಂದ. ಹಾಗಾಗಿ ಅವನನ್ನು ಯಾರು ಜಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಅಸಮ ಊರ್ಧ್ವ. ಭಗವಂತನನ್ನು ಅಸಮ ಊರ್ಧ್ವ ಅಂತ ಕರೀತಾರೆ. ಅಸಮ ಊರ್ಧ್ವ, ಭಗವಂತನಿಗೆ ಸಮನಾರೂ ಇಲ್ಲ, ಭಗವಂತನಿಗೆ ಮಿಗಿಲಾಗಿಯೂ ಕೂಡ ಯಾರೂ ಇಲ್ಲ. ಈಗ ಶ್ಲೋಕ 37 ನೋಡೋಣ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಂ ಅಪಿ ಅಹಂ ವ್ಯಾಸಃ ಕವೀನಾಂ ಉಶನಾ ಕವಿಃ. ಹರೇ ಕೃಷ್ಣ. ವಿಷ್ಣು ವಂಶದವನಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಹರೇ ಕೃಷ್ಣ. ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಅಂದ್ರೆ ಬಲದೇವ ಕೃಷ್ಣನ ಮೊದಲ ವಿಸ್ತಾರ. ಸೊ ಹಾಗಾಗಿ ಭಗವಂತನಿಗೆ ದೇವೋತ್ತಮ ಪರಮ ಪುರುಷ ಕೃಷ್ಣನಿಗಾಗಲಿ ಬಲದೇವನಿಗಾಗಲಿ ವ್ಯತ್ಯಾಸ ಇಲ್ಲ. ಸೊ ವ್ಯತ್ಯಾಸ ಏನು? ಕೃಷ್ಣ ಅಂದರೆ ಕಲರಲ್ಲಿ ಮಾತ್ರ ವ್ಯತ್ಯಾಸ. ಸೊ ಬಲದೇವ ಬಿಳಿಗಿರ್ತಾನೆ, ಕೃಷ್ಣ ಕಪ್ಪು. ಸೊ ಹಾಗಾಗಿ ಇಲ್ಲಿ ಆ ವಾಸುದೇವ ಕೃಷ್ಣ ಅವನು ಕೂಡ ಬಲದೇವನೇ. ಯಾಕೆ ಕೇಳಿದರೆ ಕೃಷ್ಣ ವೃಂದಾವನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲಂತೆ. ಹಾಗಾಗಿ ಹರೇ ಕೃಷ್ಣ. ಹಾಗಾಗಿ ವಾಸುದೇವ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ.
ಸೊ ಇಲ್ಲಿ ಹೇಳ್ತಕ್ಕಂಥ ವಾಸುದೇವ ಅಂದ್ರೆ ಬಲರಾಮ. ಸೊ ಹಾಗಾಗಿ ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥ ವಾಸುದೇವನು ಬಲದೇವ ಅಥವಾ ಬಲರಾಮ. ಆ ಬಲರಾಮನೇ ಎಲ್ಲ ಅವತಾರಗಳ ಆದಿಮೂಲ. ಸೊ ಕೃಷ್ಣನ ಸ್ವಾಂಶ ವಿಸ್ತರಣೆ, ಮೊದಲ ವಿಸ್ತರಣೆ ಬಲರಾಮ. ಸೊ ಆ ಬಲರಾಮನಿಂದ ಎಲ್ಲ ವಿಸ್ತರಣೆಗಳು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದ ನಮಗೆ ಹೇಳ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂತಹ ವಾಸುದೇವ ಅಂದ್ರೆ ಬಲದೇವ, ಬಲರಾಮ. ಆಮೇಲೆ ಪಾಂಡುವಿನ ಮಕ್ಕಳು, ಪಾಂಡು ಪಂಚಪಾಂಡವರಲ್ಲಿ ಅರ್ಜುನ ಅವನು ಕೃಷ್ಣನನ್ನ ಪ್ರತಿನಿಧಿಸುತ್ತಾನೆ. ಮತ್ತೆ ವ್ಯಾಸ ಮುನಿಗಳು, ಅವರು ಎಲ್ಲ ಮುನಿಗಳಲ್ಲಿ ವ್ಯಾಸ ಮುನಿಗಳೇ ತುಂಬಾ ಶ್ರೇಷ್ಠರಾದವರು. ಯಾಕೆಂದ್ರೆ ಅವರು ಎಲ್ಲದನ್ನು ಬರೆದಿದ್ದಾರೆ. ಅಂದ್ರೆ ಎಲ್ಲ 4 ವೇದಗಳು, ಉಪವೇದಗಳು, ಆಮೇಲೆ ವೇದಾಂತ ಸೂತ್ರಗಳು, ಉಪನಿಷತ್ತುಗಳು, ಪುರಾಣಗಳು 18 ಎಲ್ಲ ಬರೆದಿದ್ದಾರೆ. ಮತ್ತೆ ಅವರು ಶಕ್ತ್ಯಾವೇಶ ಅವತಾರ ಭಗವಂತನದು. ಸೊ ಹಾಗಾಗಿ ಈ ವ್ಯಾಸದೇವರು ಕೃಷ್ಣನ ಒಂದು ಪ್ರತಿನಿಧಿ. ಆಮೇಲೆ ಇಲ್ಲಿ ಉಶನಾ ಕವಿ, ಉಶನಾ ಅಂತಂದ್ರೆ ಈ ಶುಕ್ರಾಚಾರ್ಯರು, ಅವರು ಎಲ್ಲ ದಾನವರ ಗುರು ಅವರು. ಸೊ ಹಾಗಾಗಿ ಅವರು ಯಾವುದೇ ವಿಷಯವನ್ನು ಕೂಡ ಕೂಲಂಕುಷವಾಗಿ ಅವರು ಯೋಚನೆ ಮಾಡಬಲ್ಲರು. ಅಂಥವರೆಲ್ಲ ಕವಿಗಳು ಅಂತ ಕರೀತಾರೆ. ಆ ಕವಿಗಳಲ್ಲಿ ಈ ಶುಕ್ರಾಚಾರ್ಯರು, ಕವಿ ಅಂದ್ರೆ ಪಂಡಿತ, ಅಂದ್ರೆ ತಿಳುವಳಿಕೆ ಉಳ್ಳವರು. ಅವರು ಶುಕ್ರಾಚಾರ್ಯರು ಭಗವಂತನ ಕೂಡ ಪ್ರತಿನಿಧಿಸುತ್ತಾರೆ. ಈಗ 38ನೇ ಶ್ಲೋಕವನ್ನು ನೋಡೋಣ. ದಂಡೋ ದಮಯತಾಂ ಅಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ದಮನ ಮಾಡ್ತಕ್ಕಂತಹ ಸಾಧನ ಅಂದ್ರೆ ದುಷ್ಕರ್ಮಿಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾದದ್ದು ಆ ಶಿಕ್ಷೆ ಅಲ್ವಾ. ಆ ಶಿಕ್ಷೆ ಏನಿರ್ತದೆ, ಯಾರಿಗಾದ್ರೂ ಪನಿಷ್ಮೆಂಟ್ ಸಿಗ್ತದೆ, ಆ ಶಿಕ್ಷೆ ಅದು ಭಗವಂತನನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಜಯಶಾಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಜಯ ಅರಸುವವರಲ್ಲಿ ನಾನು ನೀತಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಅಂದ್ರೆ ವಿಜಯವನ್ನು ಸಾಧಿಸಲು ಪ್ರಯತ್ನಿಸುವವರ ನಡುವೆ ಅತ್ಯಂತ ಜಯಶಾಲಿ ಅಂಶ ಅಂದ್ರೆ ನೀತಿ. ಸೊ ಆ ನೀತಿ ನಾನು ಅಂತ ಹೇಳ್ತಾನೆ. ರಣನೀತಿ ಅಂತ ಹೇಳ್ತಾರೆ ನೋಡಿ ಯುದ್ಧದಲ್ಲಿ, ಆ ನೀತಿ ಹೇಳ್ತಕ್ಕಂಥನು ನಾನು ಅಂತ ಹೇಳ್ತಾನೆ. ಆಮೇಲೆ ಶ್ರವಣ, ಚಿಂತನೆ ಮತ್ತು ಧ್ಯಾನ, ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬಾ ಮುಖ್ಯ. ಏಕೆಂದರೆ ಮೌನದಿಂದ ಮನುಷ್ಯನು ಬಹುಶೀಘ್ರವಾಗಿ ಮುಂದುವರಿಯಬಲ್ಲ. ಸೊ ಹಾಗಾಗಿ ಶ್ರವಣ ಮಾಡೋದು, ಚಿಂತನೆ ಮಾಡೋದು, ಮೌನ ಮಾಡೋದು, ಇದರಲ್ಲಿ ಮುಖ್ಯವಾದದ್ದು ಮೌನ. ಮತ್ತು ಆ ಮೌನ ಹೇಳ್ತಕ್ಕಂಥ ಆ ಮೌನದಿಂದನೇ ಮನುಷ್ಯ ಶೀಘ್ರವಾಗಿ ಮುಂದುವರಿಬಹುದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮೌನ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಯಾವುದು ಮೌನ ಅಂತ. ಮೌನ ಅಂದ್ರೆ ಸುಮ್ಮನೆ ಇರೋದಲ್ಲ. ಮೌನ ಅಂದ್ರೆ ಮಾತನಾಡಿದ್ರೆ ಕೃಷ್ಣನ ಬಗ್ಗೆ ಮಾತಾಡೋದು, ಇಲ್ಲದಿದ್ದರೆ ಮೌನ. ಸೊ ಅದು ಮೌನ. ಆ ಮೌನದಿಂದ ವ್ಯಕ್ತಿ ಶೀಘ್ರವಾಗಿ ಮುಂದುವರಿಬಹುದು. ಆ ಮೌನ ಕೃಷ್ಣ. ಈ ಜ್ಞಾನಿ ಜಡ ಮತ್ತು ಚೇತನ ಇವುಗಳ ನಡುವೆ ವ್ಯತ್ಯಾಸ ಕಾಣ್ತಾನೆ. ಜಡ ಅಂದ್ರೆ ದೇಹ, ಚೇತನ ಅಂದ್ರೆ ಆತ್ಮ. ಸೊ ಹಾಗಾಗಿ ಅದು ಮತ್ತೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿ. ಅದು ಅಂದ್ರೆ ಮೇಲ್ಮಟ್ಟದ ಪ್ರಕೃತಿ ಅಂದ್ರೆ ಯೋಗಮಾಯೆ, ಕೆಳಮಟ್ಟದ ಪ್ರಕೃತಿ ಅಂದ್ರೆ ಮಾಯಮಾಯಿ, ಮಹಾಮಾಯಿ. ಇದು ವ್ಯತ್ಯಾಸ ಯಾರು ಕಾಣ್ತಾನೆ, ಅವನು ಜ್ಞಾನಿ. ಸೊ ಹಾಗಾಗಿ ಜ್ಞಾನ ಹೇಳ್ತಕ್ಕಂಥದ್ದು ಸ್ವಯಂ ಕೃಷ್ಣ. ಶ್ಲೋಕ 39 ನೋಡೋಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯತ್ ಸ್ಯಾನ್ಮಯ ಭೂತಂ ಚರಾಚರಂ. ಅನುವಾದವದಿ. ಹರೇ ಕೃಷ್ಣ. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಸೊ ಭಗವಂತ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಯಾವುದೇ ಒಂದು ಅಭಿವ್ಯಕ್ತಿ ಆಗ್ಬೇಕಾದ್ರೆ ಕಾರಣ ಇದೆ. ಈಗ ಒಂದು ಮರ ಹುಟ್ಟಬೇಕು, ಬೀಜ ಬೇಕು. ಅದೇ ರೀತಿ ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ಇರಲಿ ಬೀಜ ಬೇಕು. ಬೀಜ ಇಲ್ಲದೆ ಸಾಧ್ಯವೇ ಇಲ್ಲ. ಆ ಬೀಜ ಕೃಷ್ಣ. ಸೊ ಅದು ಕೃಷ್ಣನ ಶಕ್ತಿ.
ಅದಕ್ಕೆ ಅವನನ್ನ ಸರ್ವಶಕ್ತ, ಆಮ್ನಿಪೊಟೆಂಟ್ ಅಂತ ಕರೀತಾರೆ ನೋಡಿ. ಹಾಗಾಗಿ ಆ ಶಕ್ತಿ ಕೃಷ್ಣ. ಆಮೇಲೆ ಭಗವಂತನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೇ ಇರುವುದಾಗಲಿ ಸಾಧ್ಯ ಇಲ್ಲ. ಚಲಿಸ್ಲಿಕ್ಕೂ ಭಗವಂತನ ಶಕ್ತಿ ಬೇಕು, ಆಮೇಲೆ ಚಲಿಸದೇ ಇರ್ಲಿಕ್ಕೂ ಭಗವಂತನ ಶಕ್ತಿ ಬೇಕು. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಚರ ಅಂದ್ರೆ ಚಲಿಸ್ತಕ್ಕಂಥ ವಸ್ತು, ಎಲ್ಲ ಪ್ರಾಣಿ ಪಕ್ಷಿಗಳು ಚಲಿಸುತ್ತವೆ. ಆದರೆ ಅಚರವಾದದ್ದು ಈ ಮರ, ಗಿಡ ಮರಗಳು ಅಚರ, ಆದರೆ ಅದು ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಶಕ್ತಿಯ ಆಧಾರವಿಲ್ಲದೆ ಯಾವುದೇ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಶಕ್ತಿಯ ಆಧಾರವಿಲ್ಲದೆ ಯಾವುದೇ ಅಸ್ತಿತ್ವವನ್ನು ಮಾಯೆ ಎಂದು ಕರೆಯುತ್ತಾರೆ. ಅಂದ್ರೆ ಜನ ಗೊತ್ತಿಲ್ಲ, ಅಂದ್ರೆ ಕೃಷ್ಣ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿಲ್ಲ, ಅಂದ್ರೆ ಅವರು ಮಾಯೆಯಲ್ಲಿದ್ದಾರೆ ಅಂತ ಅರ್ಥ. ಶ್ಲೋಕ 40 ನೋಡೋಣ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯಾ. ಹರೇ ಕೃಷ್ಣ. ಶತ್ರು ವಿಜಯ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆ ಇಲ್ಲ. ನಾನು ನಿನಗೆ ಹೇಳಿರುವುದನ್ನು ನನ್ನ ಅನಂತ ಸಿರಿಗಳು ಒಂದು ಸೂಚನೆಯಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗಾಗಿ ಅಂದ್ರೆ ಭಗವಂತನ ಸಿರಿಗಳನ್ನ, ಅದಕ್ಕೆ ಅಭಿವ್ಯಕ್ತಿ, ಅದಕ್ಕೆ ಕೊನೆಯೇ ಇಲ್ಲ, ಯಾವುದಕ್ಕೂ ಕೂಡ ಕೊನೆ ಅಂತ ಹೇಳದೇ ಇಲ್ಲ. ಭಗವಂತನ ವಿಭೂತಿಗಳು ಅನೇಕ ಅನಂತ ವಿಭೂತಿಗಳಿಗೂ. ಸೊ ಹಾಗಾಗಿ ಈಗ ನಾವು ಹೇಗೆ ಹೇಳಬೇಕು ಅಂತಂದ್ರೆ, ಈಗ ಆ ಶೇಷ ಶಯನ, ಆ ಅನಂತ ನಾಗ, ಅವನಿಗೆ ಅನಂತ ನಾಗ, ಅವನಿಗೆ 1000 ನಾಲಿಗೆಗಳಿವೆ, ಸಾವಿರಾರು ನಾಲಿಗೆಗಳು. ಆ ನಾಲಿಗೆ ಅವನು ವಿಷ್ಣು ಶೇಷ ಶಯನ ಆಗಿರ್ತಾನೆ. ಅದರ ಆ ಅನಂತ ಕಾಲದಿಂದ ಅವನು ಭಗವಂತನ ಬಗ್ಗೆ ಅವನು ಅದನ್ನ ಮಹಿಮೆಯನ್ನು ಸಾರ್ತಾ ಬಂದಿದ್ದಾನೆ. ಆದರೂ ಅದಕ್ಕೆ ಇನ್ನೂ ಕೊನೆಯೇ ಇಲ್ಲಂತೆ. ಹಾಗಾಗಿ ಭಗವಂತನ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ಅದಕ್ಕೆ ಈಗ ಏನ್ ಹೇಳ್ತಾನೆ ಅಂತಂದ್ರೆ, ನಿನಗೆ ನಾನು ಅದರ ಒಂದು ಸೂಚನೆ ಕೊಟ್ಟಿದ್ದಾನೆ, ಜಸ್ಟ್ ಸ್ವಲ್ಪ ಒಂದು ಅದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದೇನೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಅರ್ಜುನ ಶತ್ರು ವಿಜೇತನಾದ ಅರ್ಜುನನಿಗೆ ನೀನು ಈಗ ಶತ್ರು ನೀನು ಗೆಲ್ತಕ್ಕಂಥವನು ಅಂತ ಹೇಳ್ತಾನೆ. ಅಂದ್ರೆ ಇಂಡೈರೆಕ್ಟ್ಲಿ ಇಲ್ಲಿ ಭಗವಂತ ಅರ್ಜುನ ನೀನು ಎಲ್ಲರನ್ನು ಗೆಲ್ತೀಯಾ ಅಂತ ಧೈರ್ಯ ಹೇಳ್ತಾ ಇದ್ದಾನೆ. ಮತ್ತು ಅವನ ಮುಂದೆ ಅರ್ಜುನ ಗೆಲ್ತಾನೆ ಹೇಳಿದ್ರೆ ಅನ್ನೋ ಮುನ್ಸೂಚನೆ ಕೂಡ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಭಗವಂತನ ಅತ್ಯಂತ ಪ್ರೀತಿ ಪಾತ್ರನಾದ ಭಕ್ತ ಅವನು. ಹಾಗಾಗಿ ಭಕ್ತರಿಗೆ ಮಾತ್ರ ಭಗವಂತ ಎಲ್ಲ ವಿಚಾರಗಳನ್ನು ಕೂಡ ಸೂಚನೆ ಕೊಡ್ತಾರೆ. ಈಗ ಎಲ್ಲದನ್ನು ತಿಳಿಸೋದು ಭಕ್ತರಿಗೆ ಭಗವಂತ. ಯಾಕೆ ತಿಳಿಸ್ತಾನೆ ಭಕ್ತರಿಗೆ ಭಗವಂತ? ಭಕ್ತರು ಶರಣಾಗತರಾಗಿರ್ತಾರೆ ಭಗವಂತನಲ್ಲಿ, ಭಗವಂತನನ್ನೇ ಆಶ್ರಯಿಸಿಕೊಂಡಿರುತ್ತಾರೆ, ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ. ಹಾಗಾಗಿ ಭಗವಂತನಿಗೆ ಭಕ್ತರನ್ನು ಕಂಡ್ರೆ ತುಂಬಾ ಪ್ರೀತಿ. ಹಾಗಾಗಿ ಪ್ರೀತಿ ಇದ್ದವರ ಜೊತೆ ತುಂಬಾ ನಾವು ಕ್ಲೋಸ್ ಆಗಿ ಎಲ್ಲ ಹೇಳ್ತೇವೆ ಅಲ್ವಾ? ಪ್ರೀತಿ ಪಾತ್ರ ನಮ್ಮ ವಿಚಾರಗಳನ್ನ ತಿಳಿಸ್ತೇವೆ. ಹಾಗೆ ಭಗವಂತ ಶುದ್ಧ ಭಕ್ತನಾದ ಅರ್ಜುನನಿಗೆ ಪ್ರೀತಿ ಪಾತ್ರನಾಗಿರ್ತಾನೆ. ಅವನಿಗೆ ಎಲ್ಲದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇದೆಲ್ಲ ನೋಡು, ಇದೆಲ್ಲ ಒಂದು ಸೂಚನೆ ಅಷ್ಟೇ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಇದು ವಿಭೂತಿ ಹೇಳಲಿಕ್ಕೆ ಮಿತಿಯೇ ಇಲ್ಲ, ವಿವರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನೋಡಿ, ನಾವು ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ಒಂದು ಫಂಕ್ಷನ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಬ್ಬ ಚೀಫ್ ಗೆಸ್ಟ್ ಯಾರೋ ಇರ್ತಾರೆ, ಮುಖ್ಯ ಅತಿಥಿ. ಅವ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಅಲ್ವಾ? ಆ ವಿವರಣೆ ಎಷ್ಟು ಅವ್ರದ್ದು ಹೇಳ್ಬೋದು? ಒಂದು 5 ನಿಮಿಷ 10 ನಿಮಿಷ ಅವ್ರ ಬಗ್ಗೆ ಹೇಳ್ಬೋದು, ಎಲ್ಲ ಮುಗಿದೋಗುತ್ತೆ ಅಲ್ವಾ? ಯಾವುದೇ ಒಂದು ಭೌತಿಕ ವ್ಯಕ್ತಿ ಸಾಧನೆ ಮಾಡಿದ್ದನ್ನ ಎಷ್ಟು ಸಮಯ ಹೇಳ್ಬೋದು? ಅವರ ಸಾಧನೆಯನ್ನ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು ಅಲ್ವಾ? ಹೇಳಿ ಮುಗಿಸ್ಬೋದು. ಆದರೆ ಈ ಭಗವಂತನ ಮಹಿಮೆಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಅನಂತವಾದದ್ದು. ಯಾಕೆ ಅಂತಂದ್ರೆ, ಯಾವುದು ಅಭಿವ್ಯಕ್ತಿಯಾಗಿರುತ್ತೆ ಎಲ್ಲದರಲ್ಲೂ ಕೂಡ ಪ್ರಮುಖವಾದದ್ದು, ಮುಖ್ಯವಾದದ್ದು ಆ ಭಗವಂತ. ಅವನ ಪ್ರತಿನಿಧಿತ್ವ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲಾ ಸಿರಿಗಳನ್ನು ಶಕ್ತಿಗಳನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲೇ ಹೇಳಿದ್ದಾನೆ, ಪ್ರಧಾನವಾದದ್ದನ್ನು ಮಾತ್ರ ನಿಂಗೆ ಸ್ವಲ್ಪ ತಿಳಿಸ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ವರ್ಣಿಸಿದೆ.
ಶ್ಲೋಕ 41. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀ ಮಧುರ್ಜಿತಮೇವ ವಾ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಹರೇ ಕೃಷ್ಣ. ಹಾಗಾಗಿ ಈ ಒಂದು ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರಬಹುದು ಅಥವಾ ಭೌತಿಕ ಜಗತ್ತಲ್ಲಿ ಇರಬಹುದು. ಅದೆಲ್ಲವೂ ಭಗವಂತನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು. ಅಸಾಧಾರಣ ಶ್ರೀಮಂತಿಕೆಯ ಯಾವ ವಸ್ತುವನ್ನಾದರೂ ಕೃಷ್ಣನ ಸಿರಿಯ ಪ್ರತಿನಿಧಿ ಅಂತ ತಿಳ್ಕೊಳ್ಬೇಕು. ಯಾವುದು ಈ ಒಂದು ಭೌತಿಕ ಜಗತ್ತು ನಮ್ಮ ಕಣ್ಣಿಗೆ ಕಾಣುತ್ತೆ, ಆಧ್ಯಾತ್ಮಿಕ ಜಗತ್ತು ನಮ್ಮ ಕಣ್ಣಿಗೆ ಕಾಣೋಲ್ಲ. ಸೊ ಎಲ್ಲಿ ಏನು ಅದ್ಭುತವಾಗಿ ನಮಗೆ ಕಾಣಿಸುತ್ತೆ. ಈಗ ನೋಡಿ, ನಮಗೊಂದು ನಾವು ಪರ್ವತ ನೋಡ್ತೇವೆ, ಆ ಪರ್ವತ ನೋಡಿ ಖುಷಿ ಆಗುತ್ತೆ. ಒಂದು ಬೆಟ್ಟ ಅಥವಾ ಒಂದು ಕಾಡು, ಒಂದು ಸುಂದರವಾದ ಒಂದು ನೀರಿನ ಇದನ್ನ ನೋಡ್ತೇವೆ ನಾವು. ಒಂದು ಪ್ರಶಾಂತವಾದ ಒಂದು ನೀರಿನ ಏನ್ ಹೇಳ್ತೀರಿ ನದಿ ನೋಡ್ತೇವೆ, ಒಂದು ಕೊಳಗಳನ್ನು ನೋಡ್ತೇವೆ, ಆಮೇಲೆ ಪಶು ಪಕ್ಷಿ ಪ್ರಾಣಿ ಎಲ್ಲ ನೋಡ್ತೇವೆ. ನೋಡಿ ನಮ್ಗೊಂಥರ ಖುಷಿ ಆಗುತ್ತೆ ನೇಚರ್ ನೋಡಿ. ಅದೆಲ್ಲವೂ ಕೃಷ್ಣನ ಅಭಿವ್ಯಕ್ತಿ. ಇದನ್ನ ನಾವು ತಿಳ್ಕೊಳ್ಬೇಕು. ಯಾವುದು ನಮಗೆ ಅದ್ಭುತವಾಗಿ ಕಾಣುತ್ತೆ, ಯಾವುದು ನಮಗೆ ಸೃಷ್ಟಿಯಲ್ಲಿ ತುಂಬಾ ಮುಖ್ಯವಾಗಿರುತ್ತೆ, ಎಲ್ಲವೂ ಕೂಡ ಕೃಷ್ಣನನ್ನು ಪ್ರತಿನಿಧಿಸುತ್ತದೆ. ಯಾಕೆ ಭಗವಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಸೊ 8ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಸಂಬಂಧ ಜ್ಞಾನ, ಇಲ್ಲಿ ಎಲ್ಲವೂ ನನ್ನಿಂದ ಬರುತ್ತದೆ, ಹೊರಗೆ ಬರುತ್ತದೆ ಅದು ಹೇಳಿದ್ದಾನೆ. ಹಾಗಾಗಿ ಎಲ್ಲವೂ ಭಗವಂತನ ಸಿರಿ, ಎಲ್ಲವೂ ಭಗವಂತನ ಐಶ್ವರ್ಯ, ಅದಕ್ಕೆ ಆ ಮಹಿಮೆ ಅದಕ್ಕೆ ಕೊನೆಯೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೆಲವೇ ವಿಭೂತಿ ಜ್ಞಾನವನ್ನು, ಮುಖ್ಯವಾದ ವಿಭೂತಿಯನ್ನ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಜುನ ಹತ್ರ ಹೇಳ್ತಾನೆ, ಇಷ್ಟೆಲ್ಲ ವಿವರ ಜ್ಞಾನ ಏನು ನೀ ತಿಳ್ಕೊ. ಒಂದು ಅಂಶದಿಂದ ಇಡೀ ವಿಶ್ವವನ್ನು ಧರಿಸಿದ್ದಾನೆ. ಅಂದ್ರೆ ಇಡೀ ವಿಶ್ವ ಅವನದ್ದು ಒಂದು ಅಂಶ ಅಷ್ಟೇ, ಒಂದು ಸಣ್ಣ ಪಾರ್ಟ್. ಸೊ ಹಾಗಾಗಿ ಇಡೀ ಪ್ರಪಂಚವನ್ನೇ ತನ್ನ ಶಕ್ತಿಯಿಂದ ಅವನು ಆವರಿಸಿದ್ದಾನೆ, ಎಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ಒಂದೊಂದಾಗಿ ಯಾಕೆ ಹೇಳೋ ಅವಶ್ಯಕತೆ ಇದೆ? ನಿಂಗೇನು ಕಾಣುತ್ತೆ ಅದು ಎಲ್ಲವೂ ಕೂಡ ಭಗವಂತನಿಂದ ಬಂದಿದೆ. ಸೊ ಆದ್ದರಿಂದ ಇಲ್ಲಿ ನಮ್ಗೇನು ಗೊತ್ತಾಗತ್ತೆ, ಇದರಲ್ಲಿ ಆ ಭಗವಂತ ಎಲ್ಲದನ್ನು ಪ್ರವೇಶ ಮಾಡಿದ್ದಾನೆ. ಸೊ ಹಾಗಾಗಿ ಆ ಎಲ್ಲ ವಸ್ತುಗಳು, ಐಕ ಅಭಿವ್ಯಕ್ತಿಗಳು ಅವನಲ್ಲಿ ಇದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ. ಸೊ ಹಾಗಾಗಿ ಅದನ್ನ ನಿನಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು ನಾವು ಅಂತಂದ್ರೆ, ಕೃಷ್ಣ ಭಗವಂತ ಪರಮಾತ್ಮನಾಗಿ ಎಲ್ಲ ವಸ್ತುವನ್ನು ಅವನು ಪ್ರವೇಶ ಮಾಡಿದ್ದಾನೆ. ಆ ಎಲ್ಲ ವಸ್ತುವನ್ನು ಪ್ರವೇಶ ಮಾಡಿದ್ರಿಂದ ಅವು ಅಸ್ತಿತ್ವದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಎಲ್ಲ ವಸ್ತುಗಳಿಗೂ. ಸೊ ಆ ಪ್ರವೇಶ ಮಾಡಿದ್ದಾನೆ ಅಂತ ವಸ್ತು ಇದೆ. ಈಗ ನೋಡಿ, ಎಲ್ಲ ಜೀವಿಗಳಿಗೂ ಅವನು ಪರಮಾತ್ಮನಾಗಿ ಪ್ರವೇಶ ಮಾಡಿದ್ದಾನೆ. ಈಗ ದೊಡ್ಡ ಜೀವಿ ಬ್ರಹ್ಮನಿಂದ ಹಿಡಿದು ಅವನು ಸಣ್ಣ ಒಂದು ಇರುವೆವರೆಗೂ ಎಲ್ಲರ ಹೃದಯದಲ್ಲೂ ಭಗವಂತ ಪರಮಾತ್ಮನಾಗಿ ಇದ್ದಾನೆ. ಈಗ ಪರಮಾತ್ಮನ ಪ್ರವೇಶ ಇಲ್ಲದಿದ್ದರೆ ಜೀವಾತ್ಮ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ದೇಹದಲ್ಲಿ. ನೋಡಿ, ಯಾರಿಗೆ ಸಾವು ಬರ್ತದೆ ಅವಾಗ ಮೊದಲು ಪರಮಾತ್ಮ ಹೊರಟೋಗ್ತಾನೆ, ಆಮೇಲೆ ಜೀವಾತ್ಮ ಹೊರಟೋಗುತ್ತೆ ದೇಹದಿಂದ. ಸೊ ಹಾಗಾಗಿ ಅಸ್ತಿತ್ವಕ್ಕೆ ಬರ್ಲಿಕ್ಕೂ ಕಾರಣ ಆ ಭಗವಂತ. ಸೊ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿ ಇರಲಿಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ. ಬರೇ ಪ್ರವೇಶ ಮಾಡೋದೊಂದೇ ಅಲ್ಲ, ಪಾಲಿಸ್ತಾ ಇದ್ದಾನೆ. ಸೊ ಹಾಗಾಗಿ ನಮ್ಮೆಲ್ಲರನ್ನು ಪ್ರವೇಶ ಮಾಡಿ ಪರಮಾತ್ಮನಾಗಿ ಅವನು ಪಾಲನೆ ಕೂಡ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಆ ಭಗವಂತ ಅಸಮ ಊರ್ಧ್ವ ಅಂತ ಹೇಳ್ತಾರೆ. ಅಸಮ ಊರ್ಧ್ವ ಅಂದ್ರೆ ಅವನಿಗೆ ಸರಿಯಾದವರು ಯಾರೂ ಇಲ್ಲ, ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಸೊ ಹಾಗಾಗಿ ಯಾವ ದೇವತೆ ಪೂಜೆ ಮಾಡಿದ್ರು ಮನುಷ್ಯನನ್ನು ಭಗವಂತನ ಕಡೆ ಕರ್ಕೊಂಡು ಹೋಗ್ತದೆ ಅಂತ
ಕೆಲವೊಂದು ಸಂಸ್ಥೆಗಳು ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ. ಆದರೆ ಭಗವದ್ಗೀತೆಯಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಪ್ರೋತ್ಸಾಹಿಸಿಲ್ಲ. ಯಾಕೆ ಹೇಳಿಲ್ಲ? ಯಾಕೆಂದರೆ ಬ್ರಹ್ಮ ಶಿವನಂತ ದೇವತೆಗಳು ಕೂಡ ಪರಮಪ್ರಭುವಿನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ. ಇದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಯಾಕೆ ದೇವತೆಗಳ ಪ್ರೋತ್ಸಾಹ ಮಾಡಿಲ್ಲ ದೇವತೆಗಳನ್ನ ಆರಾಧನೆ ಮಾಡಲಿಕ್ಕೆ ಭಗವದ್ಗೀತೆಯಲ್ಲಿ? ಅಂದರೆ ಬ್ರಹ್ಮ ಶಿವ ಅಂತ ದೊಡ್ಡ ದೊಡ್ಡ ದೇವತೆಗಳು ಕೂಡ ಭಗವಂತನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು. ಸೊ ಹಾಗಾಗಿ ಜನ್ಮ ತಾಳದ ಎಲ್ಲರಿಗೂ ಕೂಡ ಅವನೇ ಮೂಲ. ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಸೊ ಹಾಗಾಗಿ ಯಾರು ಬ್ರಹ್ಮ ಅಥವಾ ಶಿವ ಅವರು ಕೂಡ ಶ್ರೀಕೃಷ್ಣನ ಸಮನಕ್ಕೆ ಬರ್ತಾರೆ ಅಂತ ಪರಿಗಣಿಸಿದರೆ ಅವರು ನಾಸ್ತಿಕರು ಅಂತ ಹೇಳ್ತಾರೆ. ಇದು ಪದ್ಮಪುರಾಣದಲ್ಲಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಈ ಭಗವಂತನ ಸಾಮರ್ಥ್ಯ, ಸಿರಿ, ಇದನ್ನ ಇವೆಲ್ಲ ವರ್ಣನೆಗಳು, ಭಗವಂತನ ವಿಭೂತಿಯ ವರ್ಣನೆಗಳನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಅವರು ಭಗವಂತನ ಸ್ಥಾನ ಏನು, ಅವನ ಮಹಿಮೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈ 10ನೇ ಅಧ್ಯಾಯ ಯಾಕೆ ತಿಳ್ಕೊಳ್ಳೋದು? ಆ ಭಗವಂತ ಎಷ್ಟು ಮಹಿಮಾನ್ವಿತ, ಇದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಆ ಭಗವಂತನ ಆಂಶಿಕ ಪ್ರತಿನಿಧಿ ಈ ಪರಮಾತ್ಮ, ಅದೇ ಕ್ಷೀರೋದಕ್ಷಾಯಿ ವಿಷ್ಣು, ಅವನು ಪ್ರತಿಯೊಂದು ವಸ್ತುವನ್ನು ಪ್ರವೇಶ ಮಾಡಿ ಸರ್ವಾಂತರ್ಯಾಮಿಯಾಗಿ ಭಗವಂತ ಈ ರೀತಿ ಪ್ರವೇಶ ಮಾಡಿದ್ರಿಂದ ಅವನು ಭಗವಂತ ಸರ್ವಾಂತರ್ಯಾಮಿ ಆಗ್ತಾನೆ, ಎಲ್ಲರಲ್ಲೂ ಕೂಡ ಪ್ರವೇಶ ಮಾಡೋದ್ರಿಂದ. ಹಾಗಾಗಿ ಯಾರು ಭಗವಂತನನ್ನ ಸರಿಯಾಗಿ ತಿಳ್ಕೊಳ್ತಾರೆ ಅವರು ಭಗವಂತನ ಕೃಷ್ಣನ ಸೇವೆ ಮಾಡ್ತಾರೆ. ಅವನನ್ನ ಅಂದರೆ ಅವನ ಒಂದು ಕೃಷ್ಣನ ಬಗ್ಗೆ ಅವರಿಗೆ ದೇವೋತ್ತಮ ಪರಮಪುರುಷ ಅಂತ ಅರಿವಾಗುತ್ತೆ. ಹಾಗಾಗಿ ಪರಿಶುದ್ಧ ಭಕ್ತಿ ಸೇವೆಯ ಮಾರ್ಗವೇ ಅದು ಅಂತ ಹೇಳಿದ್ದಾರೆ. ಏನದು? ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಆ ಭಗವಂತನ ಮಹಿಮೆ ತಿಳ್ಕೊಳ್ಳೋದ್ರಿಂದ. ಅದಕ್ಕೆ ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಯಚ್ಚಕ್ತಿಲೇಶಾತ್ ಸೂರ್ಯಾದ್ಯ ಭವತಿ ಅತಿ ಉಗ್ರ ತೇಜಸಃ ಯದಂಶೇನ ಧೃತಂ ವಿಶ್ವಂ ಸಾ ಕೃಷ್ಣೋ ದಶಮೇರ್ಚ್ಯತೆ. ಅಂದರೆ ಪ್ರಬಲವಾದ ಸೂರ್ಯನೂ ಸಹ ತನ್ನ ಶಕ್ತಿಯನ್ನು ಶ್ರೀಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಆ ಕೃಷ್ಣನ ಆಂಶಿಕ ವಿಸ್ತರಣವು ಇಡೀ ಜಗತ್ತನ್ನು ಪಾಲಿಸುತ್ತದೆ. ಅಂದರೆ ಆಂಶಿಕ ವಿಸ್ತರಣ ಅಂದರೆ ಇಲ್ಲಿ ಪರಮಾತ್ಮ ಕ್ಷೀರೋದಕ್ಷಾಯಿ ವಿಷ್ಣು, ಅವನು ಇಡೀ ಜಗತ್ತನ್ನು ಪಾಲನೆ ಮಾಡ್ತಾನೆ. ಆದ್ದರಿಂದ ಕೃಷ್ಣನು ಪೂಜಾರ್ಹನು. ಈಗ ನಾವು ತಿಳ್ಕೊಳ್ಬೇಕು, ಕೃಷ್ಣ ಒಬ್ಬನೇ ಪೂಜಾರ್ಹವಾದ ವಸ್ತು. ಯಾಕೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೂರ್ಯ ಕೂಡ ಅವನು ಕೃಷ್ಣನಿಂದ ಶಕ್ತಿ ಪಡ್ಕೊಳ್ತಾನೆ. ಕೃಷ್ಣನ ಒಂದು ಆಂಶಿಕ ವಿಸ್ತರಣೆ ಅದು ಪರಮಾತ್ಮನಾಗಿ ನಾವು ಇಡೀ ಜಗತ್ತನ್ನೇ ಪಾಲನೆ ಮಾಡ್ತೇವೆ. ಸೊ ಹಾಗಾಗಿ ನಾವು ಕೃಷ್ಣ ಯಾಕೆ ಪೂಜಾರ್ಹ ಅಂತ ಈಗ ನಾವು ತಿಳ್ಕೊಂಡ್ವಿ. ಈಗ ನಾವು ಇನ್ನೊಂದು ಇಂಪಾರ್ಟೆನ್ಸ್ ಥಿಂಗ್ ಅನ್ನು ನೋಡ್ಕೊಳ್ಳೋಣ. ನಮಗೆ ಇದೆಲ್ಲ ಅರ್ಥ ಆಯ್ತಾ? ಭಗವಂತನ ವಿಭೂತಿಗಳು, ಇದನ್ನ ನಾವು ಮನನ ಮಾಡಿಕೊಂಡಿದ್ದೇವಾ? ಅದನ್ನು ನಾವು ಪ್ರಶ್ನೆ ಮಾಡಬೇಕು. ನಮಗೆ ಅರ್ಥ ಆಯ್ತಾ ಕೃಷ್ಣ ಎಷ್ಟು ದೊಡ್ಡವನು, ಎಷ್ಟು ಮಹಿಮಾನ್ವಿತ ಅಂತ? ಈಗ ಒಂದು ಉದಾಹರಣೆ, ಒಂದು ಸಣ್ಣ ಪ್ರಸಂಗವನ್ನು ಕೂಡ ಇಲ್ಲಿ ನೋಡೋಣ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಗುರುವನ್ನು ಅರಸಿ ಅವನು ಹೋಗ್ತಾನೆ. ಒಬ್ಬ ಯೋಗ್ಯ ಗುರುವನ್ನು ಕೂಡ ಅವನು ಪಡ್ಕೊಳ್ತಾನೆ. ಆಮೇಲೆ ಅವನು ಆ ವ್ಯಕ್ತಿ ಗುರುವಿನ ಸೇವೆಗೆ ಕೂಡ ತೊಡಗ್ತಾನೆ. ತುಂಬಾ ದಿನ ಸೇವೆ ಮಾಡ್ತಾರೆ, ಎಷ್ಟೋ ತಿಂಗಳು ಮಾಡ್ತಾನೆ, ವರ್ಷ ಮಾಡ್ತಾನೆ. ಗುರು ಉಪದೇಶ ಮಾಡ್ತಾನೇ ಇಲ್ಲ. ಆಗ ಬಹಳ ಸಮಯವಾಯಿತು. ಅವನು ಗುರುಗಳ ಹತ್ರ ಕೇಳ್ತಾನೆ, ಗುರುವೇ ನನಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನನಗೆ ನೀವು ಉಪದೇಶ ಮಾಡಿ. ಆಗ ಗುರು ಅವನಿಗೆ ಮಂತ್ರೋಪದೇಶ ಮಾಡ್ತಾರೆ. ಏನು ಮಂತ್ರೋಪದೇಶ ಮಾಡ್ತಾರೆ ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಉಪದೇಶ ಮಾಡ್ತಾರೆ. ಆಗ ಖುಷಿಯಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊತಾ ಅವನು ಮುಂದೆ ಹೋಗ್ತಾ ಇದ್ದಾಗ ಅವನು ಅಲ್ಲಿ ನೋಡ್ತಾನೆ, ಅವನು ಇನ್ನೇನು ಉಪದೇಶ ಮಾಡ್ತಾ ಇದ್ದಂಗೆ ಖುಷಿಯಾಗೋಯ್ತು ಅವನಿಗೆ. ಅಲ್ಲಿ ಬರ್ತಾ ದೋಣಿ ನಡೆಸೋ ಒಂದು ಇದಕ್ಕೆ ಹತ್ರ ಬರ್ತಾನೆ, ನದಿ ಹತ್ರ. ಅಲ್ಲಿ ದೋಣಿ ನಡೆಸೋ ಹತ್ರ ಹೋಗ್ತಾನೆ. ಆ ದೋಣಿ ನಡೆಸೋನು ಹರೇ ಕೃಷ್ಣ 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 ಹರೇ 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 ರಾಮ ಅಂತ ಹೇಳ್ತಾ ಇರ್ತಾರೆ. ಅದು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಇದನ್ನ ನಾನು ಪಡ್ಕೋಬೇಕಾದ್ರೆ ಗುರುವಿನ ಸೇವೆ ಮಾಡಿದೆ, ಆಮೇಲೆ ಇಷ್ಟೆಲ್ಲ ಮಾಡ್ಬೇಕು, ನನಗಿದು ಬಂತು. ಇವನು ನೋಡಿದ್ರೆ ಇವನು ಇದೇ ಮಂತ್ರ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನನಗೂ ಮತ್ತು ಇದಕ್ಕೆ ಇಷ್ಟೆಲ್ಲ ಗುರು ಸೇವೆ ಮಾಡಿ ನಾನು ಇದು ಪಡ್ಕೊಂಡಿದ್ದೇನೆ, ಆದರೆ ಇವನಿಗೂ ಅದು ಹೇಗೆ ಸಾಧ್ಯ ಆಯಿತು ಅಂತ ಅಲ್ವಾ? ಈಗ ಕಾಣಿಸೋದಿಲ್ವಾ? ಹರೇ ಕೃಷ್ಣ. ಕಾಣಿಸುತ್ತೆ.
ಆವಾಗ ಮತ್ತೆ ಬರ್ತಾರೆ, ಮತ್ತೊಂದು ಇದು ಇವನ ಹತ್ರ ಹೋಗ್ತಾನೆ. ಅಲ್ಲಿ ಒಬ್ಬ ಬಟ್ಟೆ ತೊಳೆಯವನ ಹತ್ರ ಒಗಿತಾ ಇರ್ತಾರೆ, ಅಲ್ಲಿ ದದಿ ಹತ್ರ ಒಬ್ಬವನು ಅಗಸರವನು. ಅವನ ಹತ್ರ ಹೋಗಿ ನಿಂತ್ಕೋತಾನೆ. ಮತ್ತೆ ಇವನು ಹರೇ ಕೃಷ್ಣ ಹೇಳ್ತಾ ಇರ್ತಾನೆ. ಆ ಬಟ್ಟೆ ಒಗೆಯವನು ಹರೇ ಕೃಷ್ಣ ಹೇಳ್ತಾ ಇರ್ತಾನೆ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಯ್ತು. ಅರೆ, ಎಲ್ಲರೂ ಕೂಡ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ದಾರೆ, ನಾನಾದ್ರೆ ಈ ಮಂತ್ರ ಪಡ್ಕೊಳ್ಬೇಕಾದ್ರೆ ಗುರು ಹತ್ರ ಪಡ್ಕೊಂಡೆ, ಇದು ಹೇಗೆ ಸಾಧ್ಯ ಅಂತ ಮತ್ತೆ ಹಿಂದೆ ಗುರು ಹತ್ರ ಬರ್ತಾನೆ. ಈಗ ನೋಡಿ ಗುರುಗಳೇ, ನೀವು ನಂಗೆ ಇಷ್ಟು ಮಂತ್ರ ಕೊಟ್ರಿ, ನಾನು ಇಷ್ಟೆಲ್ಲ ಸೇವೆ ಮಾಡಿದೆ, ಆದರೆ ಅವರೆಲ್ಲರೂ ಕೂಡ ಈ ಮಂತ್ರವನ್ನ ಹೇಳ್ತಾ ಇದ್ದಾರೆ, ಏನಿದು ಇಂಪಾರ್ಟೆಂಟು, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆ ಗುರು ಹೇಳ್ತಾನೆ, ನೋಡು, ಇದೊಂದು ಕಲ್ಲು ಕೊಡ್ತೇನೆ ನಾನು, ಈ ಕಲ್ಲನ್ನು ಬಟ್ಟೆಲಿ ಸುತ್ತ ಕೊಡ್ತೇನೆ, ನೀನು ಹೋಗಿ ಇದನ್ನ ಮಾರಾಟ ಮಾಡ್ಕೊಂಡು ಬಾ, ಆಗ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಕಲ್ಲು ತಗೊಂಡು ಹೋಗ್ತಾನೆ. ಅವನು ಕಲ್ಲು ಬಟ್ಟೆಲಿ ಸುತ್ತ ಕೊಟ್ಟಿರ್ತಾರೆ, ಅದನ್ನ ತಕೊಂಡು ಅವನು ಹೋಗ್ತಾನೆ. ಹೋಗಿ ಅಲ್ಲಿ ಒಬ್ಬ ತೋಟದ ಮಾಲಿ ಹತ್ರ ಹೋಗ್ತಾನೆ. ಆ ಮಾಲಿ ಈ ಕಲ್ಲು ತಗೊಳಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅವ 50 ರೂಪಾಯಿ ಕೊಡು ಹೇಳ್ತಾನೆ. ಅವನು ಕೊಡ್ಲಿಲ್ಲ. ಮತ್ತೆ ಮುಂದೆ ಹೋಗ್ತಾನೆ, ತರಕಾರಿ ಮಾರವನ ಹತ್ರ ಹೋಗ್ತಾನೆ. ತರಕಾರಿ ಮಾರವ ಹೇಳ್ತಾನೆ, ಆಯ್ತು ನಿನ್ನ ಕಲ್ಲು ನಂಗೆ ತಗೋತಾನೆ, 100 ರೂಪಾಯಿ, ಯಾಕೆಂದ್ರೆ ತೂಕ ಮಾಡಲಿಕ್ಕೆ ಆ ಕಲ್ಲನ್ನು ಉಪಯೋಗಿಸ್ತೇನೆ ಅಂದ. ಆಮೇಲೆ ಅಲ್ಲಿಂದ ಮುಂದೆ ಹೋದ. ಮುಂದೆ ಹೋಗಿ ಒಬ್ಬ ಕಬ್ಬಿಣದ ಕಮ್ಮಾರನ ಹತ್ರ ಹೋದ. ಕಮ್ಮಾರ ಏನು ಮಾಡಿದ, ಆ ಕಬ್ಬಿಣವನ್ನ ತಗೋತೇನೆ, ಆ ಕಬ್ಬಿಣ, ಆಯ್ತು ನಾನು ನಿನ್ನ ಕಲ್ಲು ತಗೋತೇನೆ, ಒಂದು 200 ರೂಪಾಯಿ ಕೊಟ್ಟು ತಗೊಳ್ತೇನೆ ಅಂತಂದ. ಯಾಕೆಂದ್ರೆ ಆ ಕಬ್ಬಿಣವನ್ನು ಹೊಡಿಲಿಕ್ಕೆ ಅವನಿಗೆ, ಅಂದ್ರೆ ಆ ಕಮ್ಮಾರನಿಗೆ ಸ್ವಲ್ಪ ತನ್ನ ಕಬ್ಬಿಣ ಕಾಸಿದ ಮೇಲೆ ಅದಕ್ಕೆ ಜಪ್ಪು ಬೇಕಾಗತ್ತೆ, ಹೊಡಿಬೇಕಾಗತ್ತೆ. ಸೊ ಅದಕ್ಕೆ ತಗೊಳ್ತೇನೆ, 200 ರೂಪಾಯಿ ಕೊಡು ಅಂತಂದ. ಆಮೇಲೆ ಅಲ್ಲಿ ಹೋಗಿ ಒಂದು ವಜ್ರದ ಅಂಗಡಿಗೆ ಹೋದ, ಕಲ್ಲು ತೋರಿಸಿದ. ವಜ್ರದ ವ್ಯಾಪಾರಿ ನೋಡ್ಕೊಂಡು ಹೇಳ್ತಾನೆ, ಇದು ನಿನ್ಗೆ ಎಲ್ಲಿ ಸಿಕ್ಕಿತಪ್ಪ, ಒಂದೇ ಈ ಕಲ್ಲು ಒಂದೇ ರಾಜನ ಹತ್ರ ಇರಬೇಕು, ಇಲ್ಲ ಒಬ್ಬ ಕಳ್ಳನ ಹತ್ರ ಇರಬೇಕು, ಇದು ಹೇಗೆ ಸಾಧ್ಯ, ಈ ಕಲ್ಲಿಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ದ. ಅಂದ್ರೆ ಇದು ಅದು ವಜ್ರದ ಕಲ್ಲಾಗಿರುತ್ತೆ. ಸೊ ಹಾಗಾಗಿ ಅವನಿಗೆ ತುಂಬಾ ಹೇಳ್ತಾನೆ, ಅಂದ್ರೆ ಇಷ್ಟು ತುಂಬಾ ಬೆಲೆ ಉಳ್ಳದು ಇದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಏನು ಈ ಕಥೆ ಯಾಕೆ ನಾವು ಕೇಳ್ತಾ ಇದ್ದೇವೆ ಅಂತಂದ್ರೆ, ಇಲ್ಲಿ ನಾವು ಭಗವಂತನ ಅನೇಕ ವಿಭೂತಿ ನಮ್ಗೆ ಹೇಳಿದ್ದಾನೆ. ಅದು ನಮಗೆ ಸಾಧಾರಣವಾಗಿ ಕಾಣಬಹುದು ಅಲ್ವಾ, ಸಾಧಾರಣವಾಗಿ ಕಾಣಬಹುದು ಕೆಲವರಿಗೆ, ಯಾಕೆಂದ್ರೆ ನಮಗೆ ಅದರ ಬೆಲೆ ಗೊತ್ತಿಲ್ಲ. ನೋಡಿ ಹೇಗೆ ಅದೇ ಕಲ್ಲನ್ನ ಆ ದೊಡ್ಡ ವಜ್ರದ ಕಲ್ಲನ್ನ ತೋಟದ ಮಾಲಿ 50 ರೂಪಾಯಿ ತಗೋತಾರೆ ಅಂದ, ತರಕಾರಿ ಮಾರವ 100 ರೂಪಾಯಿ ತಗೋತಾರೆ ಅಂದ, ಕಮ್ಮಾರ 200 ರೂಪಾಯಿ ತಗೋತಾರೆ ಅಂದ, ವಜ್ರದ ಅಂಗಡಿಯವ ಅದಕ್ಕೆ ಅನೇಕ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಬೆಲೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಮಗೆ ಆ ಭಗವಂತನ ವಿಭೂತಿ ನಮ್ಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ಬೆಲೆ ಗೊತ್ತಿಲ್ಲ. ಅದೇ ತರಹ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಅದರ ಬೆಲೆ ಕೂಡ ನಮ್ಗೆ ಗೊತ್ತಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಅದನ್ನ ಪಾಪ ತೊಳಲಿಕ್ಕೆ ಕೆಲವು ಜನ ಉಪಯೋಗಿಸ್ಬೋದು, ಅಥವಾ ಕಷ್ಟ ಹೋಗಲಿಕ್ಕೆ ಜನ ಉಪಯೋಗಿಸ್ಬೋದು, ಅಥವಾ ಕೆಲವರು ಅದನ್ನ ವಿನೋದಕ್ಕಾಗಿ ಒಂದು ರೀತಿ ಇದರಿಂದ ಹಾಡು ಹೇಳ್ತಾರೆ, ಹಾಡು ಹೇಳ್ದಾಗೆ ಹೇಳಿ ಅದು ಹಣ ಸಂಪಾದನೆ ಮಾಡಬಹುದು. ಭಿಕ್ಷುಕರು ಅದನ್ನು ಹೇಳಿ ಅವರು ತಮ್ಮ ಒಂದು ಹೊಟ್ಟೆ ಹೊರ್ಕೋಬಹುದು. ಆದರೆ ಮುಖ್ಯ ಉದ್ದೇಶ ಹರೇ ಕೃಷ್ಣ ಮಹಾಮಂತ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಹರೇ ಕೃಷ್ಣ ಮಹಾಮಂತ್ರ ನಮ್ಮನ್ನು ಈ ಒಂದು ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರಹಾಕಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಅದು ದಾರಿ ಮಾಡಿಕೊಡ್ತದೆ. ಸೊ ಹರೇರ್ ನಾಮ ಹರೈರ್ ನಾಮೈವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಹಾಗಾಗಿ ಆ ಭಗವಂತನ ಮಹಿಮೆಗಳನ್ನು ನಾವು ತಿಳ್ಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡ್ತಾ ಅದು ಸೇವೆಯನ್ನು ನಾವು ಮಾಡಬೇಕು. ಈ ಸೇವೆ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಅತ ಶ್ರೀಕೃಷ್ಣ ನಾಮಾದಿ ನಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೈ ಜಿಹ್ವಾದೋ ಸ್ವಯಮೇವ ಸ್ಫುರತಿ ಆದ್ಯ. ಸೊ ಸೇವೋ ಹೇಗೆ ಭಗವಂತ ನಮಗೆ ಗೊತ್ತಾಗೋದು ಸೇವೆಯಿಂದ, ಭಕ್ತಿ ಸೇವೆಯಿಂದ. ಅದು ಹೇಗೆ ಪ್ರಾರಂಭ, ಅದು ನಾಲಿಗೆಯಿಂದ ಪ್ರಾರಂಭ. ನಾಲಿಗೆಯಿಂದ ಹೇಗೆ ಪ್ರಾರಂಭ, ನಾವು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮತ್ತು ಹರೇ ಕೃಷ್ಣ ಅಶ್ವಿನಿ ಮಾತಾಜಿ ಮ್ಯೂಟ್ ಮಾಡಿ, ಹರೇ ಕೃಷ್ಣ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಅದು ಆ ಸಾಧಾರಣ ಮಂತ್ರ ಅಲ್ಲ, ಅದು ಮಹಾಮಂತ್ರ. ಹರೇ ಕೃಷ್ಣ. ಸೊ ಹಾಗಾಗಿ ಅದು ನಮ್ಮನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಮಂತ್ರ. ಹಾಗಾಗಿ ನಮ್ಮ ಈ ಒಂದು ನಮ್ಮ ಸಮಸ್ಯೆ, ಮೂಲಭೂತವಾದ ಸಮಸ್ಯೆ
ಜನ್ಮ ಮೃತ್ಯು ಜರಾವ್ಯಾಧಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ ಮ್ಯೂಟ್ ಆಗಿ. ಹರೇ ಕೃಷ್ಣ. ಮಾತಾಜಿ ಎಷ್ಟು ಮ್ಯೂಟ್ ಆದ್ರೂ ಅದು ಮ್ಯೂಟ್ ಆಗೋದಿಲ್ವಲ್ಲ? ಮತ್ತೆ ಮತ್ತೆ ಅನ್ಮ್ಯೂಟ್ ಆಗ್ತಾರೆ ಕಾಣುತ್ತೆ ಅವರು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ನೋಡಿ ಅವರು ಎಷ್ಟು ನಾನು ಮ್ಯೂಟ್ ಮಾಡ್ತೇನೆ ಅಶ್ವಿನಿ ಮಾತಾಜಿಗೆ. ಅವರು ಅನ್ಮ್ಯೂಟ್ ಮಾಡ್ಬೋದು ಮಾತಾಜಿ ಅವರಲ್ಲಿ. ಅಲ್ಲ, ನಾವು ಮ್ಯೂಟ್ ಮಾಡಿದಾಗ ಅವರು ಅನ್ಮ್ಯೂಟ್ ಆಗ್ತಾರೆ. ಅನ್ಮ್ಯೂಟ್ ಮಾಡ್ತಾರೆ, ಹೌದು ಮಕ್ಕಳು. ನಾನು ಮ್ಯೂಟ್ ಮಾಡ್ತೇನೆ ಮತ್ತೆ ಅವರು ಅನ್ಮ್ಯೂಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಮೂಲಭೂತವಾದ ಸಮಸ್ಯೆ ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ. ಸೊ ಈ ಜನ್ಮ ಮೃತ್ಯು ಜರಾವ್ಯಾಧಿ ಆಮೇಲೆ ನಮಗೆ ಎರಡನೇ ಸಮಸ್ಯೆ ಅಂತಂದ್ರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಸಮಸ್ಯೆ. ಸೊ ಇವು ಒಟ್ಟು 7 ಸಮಸ್ಯೆಗಳು. ಇದಕ್ಕೆ ಪರಿಹಾರ ಆಗಬೇಕು ಅಂತಂದ್ರೆ ನಮ್ಮ ಯಾವುದೇ ಒಂದು ಭೌತಿಕ ಸಮಸ್ಯೆ, ಭೌತಿಕ ವಿಚಾರಗಳಿಂದ ಭೌತಿಕವಾದ ಒಂದು ಯಾವುದೇ ಒಂದು ಸಮಸ್ಯೆಗಳನ್ನ, ಈ ಸಮಸ್ಯೆಯನ್ನ ಭೌತಿಕವಾಗಿ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭೌತಿಕವಾದ ಯಾವುದೇ ಸುಲಭೋಪಾಯ ಇದಕ್ಕೆ ಇಲ್ಲ. ಸೊ ಅದಕ್ಕೆ ಯಾವುದೇ ಒಂದು ವಸ್ತುವನ್ನ ನಮಗೆ ಪಡ್ಕೊಳ್ಬೇಕು ಅಥವಾ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಸೊ ಹಾಗಾಗಿ ನಮಗೆ ಇರ್ತಕ್ಕಂಥ ಈ ಜನ್ಮ ಮೃತ್ಯು ಜರಾವ್ಯಾಧಿ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಇದನ್ನ ನಾವು ಸಮಸ್ಯೆಗಳು, ತಾಪತ್ರಯಗಳು, ಇದನ್ನ ನಾವು ಕಳೆದುಕೊಳ್ಬೇಕು. ನಾವು ಇದರಿಂದ ಪಾರಾಗಬೇಕು ಅಂತಂದ್ರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಒಂದೇ ಗತಿ ಅಂತ ಹೇಳಿದ್ದಾರೆ. ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವನಾಸ್ತಿ ಏವನಾಸ್ತಿ ಗತಿರನ್ಯತ. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು. ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಮಾತ್ರ ನಮಗೆ ಇದನ್ನ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗ ನೋಡಿ, ತಂದೆ ತಾಯಿಗಳಿಗೆ ಮಕ್ಕಳ ಕಂಡ್ರೆ ತುಂಬಾ ಪ್ರೀತಿ ಅಲ್ವಾ? ಅವರು ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ಅಲ್ವಾ? ಈಗ ಒಂದು ಮಕ್ಕಳಿಗಾಗಿ ಏನ್ ಬೇಕಾದ್ರೂ ಅವ್ರು ಮಾಡ್ತಾರೆ. ಹಾಗೆ ಭಗವಂತ ಏನ್ ಮಾಡಿದ್ದಾರೆ, ನಮಗೆ ಭಗವಂತನಿಗೆ ತುಂಬಾ ಕರುಣೆ ನಮ್ಮ ಜೀವಾತ್ಮರ ಮೇಲೆ. ಹಾಗಾಗಿ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನ ನಮಗೆ ಕೊಟ್ಟಿದ್ದಾನೆ, ಮತ್ತೆ ಗುರುಗಳನ್ನು ಕೊಟ್ಟಿದ್ದಾನೆ, ಭಗವದ್ಗೀತೆ, ಭಾಗವತ, ಶ್ರೀಮದ್ ಭಾಗವತ ಕೊಟ್ಟಿದ್ದಾನೆ. ಸೊ ಅದನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು. ಸದುಪಯೋಗ ಪಡ್ಕೊಂಡು ನಾವು ನಮ್ಮ ಈ ಒಂದು ಮನುಷ್ಯ ಜೀವನವನ್ನ ನಾವು ಉಪಯೋಗಿಸ್ಕೊಂಡು ನಾವು ನಮ್ಮ ಭಗವದ್ಧಾಮಕ್ಕೆ ಹೋಗ್ತಕ್ಕಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಸೊ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಭಗವಂತನ ವಿಭೂತಿ, ಅವನು ಎಷ್ಟು ಮಹಿಮಾನ್ವಿತ ಅವನು ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಮಹಿಮೆಯನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗತ್ತೆ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೊಬ್ಬನೇ ಪೂಜಾರ್ಹ ಅಂತ ನಮಗೆ ಈ ಒಂದು 10ನೇ ಅಧ್ಯಾಯದಿಂದ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಹರೇ ಕೃಷ್ಣ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ವಿಭೂತಿ ಯೋಗ ಎಂಬ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಆದ್ದರಿಂದ ನಾವೆಲ್ಲರೂ ಕೂಡ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಿ ನಾವು ಪಾವನರಾಗೋಣ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.